ಕೊರಿಯರ್. Brother silent. ಹಾಯ್ ಹಲೋ ನಮಸ್ಕಾರ. ಸೊ ಫೈನಲಿ ಇವತ್ತು 15ನೇ ತಾರೀಕು. ಸೊ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಡ್ರಾ ಇವತ್ತು ನಡೀತಾ ಇರುವಂತದ್ದು. 7 ತಿಂಗಳುಗಳ 7 ಕಂದುಗಳನ್ನ ಯಶಸ್ವಿಯಾಗಿ ನಾವು ಅಂಡ್ ನೀವು ಪೂರೈಸಿ ಆಗಿದೆ. ಇವತ್ತು 8ನೇ ಕಂದು. ಸೊ ತುಂಬಾನೇ ವಿಶೇಷ ಆಗಿದೆ. ಸೊ ಒಂದು ಕಡೆ ಈ ತಿಂಗಳ ಕೊನೆಯ ಹಂತದಲ್ಲಿ ಯುಗಾದಿ ಹಾಗೇನೆ ಈದ್ ಹಬ್ಬ ಇರೋದ್ರಿಂದ ತುಂಬಾನೇ ಸ್ಪೆಷಲ್, ಎಲ್ರಿಗೂ ಕೂಡ ಹಬ್ಬದ ಸಂಭ್ರಮದ ಕ್ಷಣ. ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗೋದಕ್ಕೆ ವಿಷನ್ ಇಂಡಿಯಾ ಒಂದು ಮೈಲಿಗಲನ್ನ ಹಾಗೇನೆ ನಿಮ್ಮ ಜೊತೆ ಆಗೋದಕ್ಕೆ ಒಂದು ಹೊಸ ಅವಕಾಶವನ್ನು ಕೂಡ ನೀಡ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಯಾರೆಲ್ಲ ಪೇಮೆಂಟ್ ಮಾಡಿದ್ದೀರಾ ಅಂಥವರಿಗೆಲ್ಲರಿಗೂ ಕೂಡ ಶುಭ ಸುದ್ದಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮೊದಲಾಗಿ ಪ್ರಾರಂಭಿಸೋಣ. ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಾವೊಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟಿರ್ತೇವೆ ಅಥವಾ ಒಂದು ದಿನಾಂಕ ಅಂತ ಕೊಟ್ಟಿರ್ತೀವಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ ಮಾಡ್ಕೊಳ್ತಾರೆ ಸೊ ಅವರಿಗೆ ಪ್ರತಿ ತಿಂಗಳ ತರ ಈ ತಿಂಗಳು ಕೂಡ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ಅವಕಾಶ ಇದೆ. ಬಟ್ ಇವತ್ತು 50 ಜನರಿಗೆ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ಅವಕಾಶಗಳು ಸಿಗ್ತದೆ. ಸೊ ಯಾರೆಲ್ಲ ಅದೃಷ್ಟವಂತರಿದ್ದೀರಾ ಸೊ ಅಂದವರಿಗೆ 50 ಗೋಲ್ಡ್ ರಿಂಗ್ಗಳು ಉಚಿತ ಡ್ರಾದ ಮುಖಾಂತರ ಸಿಗುವಂತಹ ಅವಕಾಶ. ಇದಾದ ಬಳಿಕ ಇದೆಯಲ್ವಾ ಸೊ ಆಗುವಂತಹ ಫಸ್ಟ್ ಡ್ರಾವನ್ನ ಗಮನಿಸೋದಾದ್ರೆ 3 BHK ಹೌಸ್ ಫಾರ್ 1 ಪರ್ಸನ್. 2 BHK ನಲ್ಲ 3 BHK ಮನೆಯನ್ನ ಗೆಲ್ಲುವಂತಹ ಅವಕಾಶ, ಅದು ಕೂಡ ಒಬ್ಬ ವ್ಯಕ್ತಿಗೆ. ನೀವು ಕಟ್ಟುವಂತಹ 1,000 ಮೌಲ್ಯಕ್ಕೆ 3 BHK ಮನೆಯನ್ನ ಗೆಲ್ಲುವಂತಹ ಅವಕಾಶ. ಸೊ ಒಂದು ಅದ್ಭುತವಾಗಿರುವಂತಹ ಗೃಹ ಪ್ರವೇಶದ ಜೊತೆಯಾಗಿ ಒಂದು ಮನೆಯ ವಾರಸ್ದಾರ ಆಗುವಂತಹ ಅವಕಾಶಗಳು ಸಿಗ್ತದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಅವಕಾಶವನ್ನು ಗಮನಿಸೋದಾದ್ರೆ 10 ಗ್ರಾಮ್ ಗೋಲ್ಡ್ ಫಾರ್ 15%. ಸೊ 15 ಜನರಿಗೆ 10 ಗ್ರಾಮ್ನ ಗೋಲ್ಡ್ ನೆಕ್ಲೆಸ್ ಅನ್ನ ಗೆಲ್ಲುವಂತಹ ಅವಕಾಶ ಇದೆ. ಸೊ ಅದೇನಾದ್ರೂ ಗಮನಿಸಬೇಕು ಅಂತ ಇದ್ರೆ ವೆರಿ ಕ್ವಿಕ್ ಆಗಿ ನಾವು ಈ ಕಡೆ ನೋಡ್ಬೋದು. ಸೊ ಅದನ್ನ ಕೂಡ ಡಿಸ್ಪ್ಲೇ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ಎಸ್, ಸೊ ವೆರಿ ಕ್ವಿಕ್ ಆಗಿ ಇಲ್ಲಿ ಗಮನಿಸೋಣ. ಸೊ ನೀವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇರಬಹುದು. ಸೊ 15 ಗೋಲ್ಡ್ ನೆಕ್ಲೆಸ್ಗಳು 15 ಜನರಿಗೆ ಆಲ್ರೆಡಿ ಇಲ್ಲಿ 15 ಗೋಲ್ಡ್ ನೆಕ್ಲೆಸ್ಗಳು ನಿಮಗೆ ಡಿಸ್ಪ್ಲೇ ಮಾಡಿದ್ದೇವೆ. ಸೊ ಪ್ರತಿಯೊಂದನ್ನ ಗೆಲ್ಲುವಂತಹ ಆ ಅದೃಷ್ಟವಂತರು ಯಾರು ಅನ್ನುವಂತಹ ಕ್ಯೂರಿಯಾಸಿಟಿ ನಿಮಗೂ ಇದೆ, ನಮಗೂ ಅದಕ್ಕಿಂತ ಜಾಸ್ತಿ ಇದೆ. ಸೊ ಇದು ಆಲ್ರೆಡಿ 15 ಗೋಲ್ಡ್ ನೆಕ್ಲೆಸ್ಗಳನ್ನ ಸೊ 10 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನ ಆಲ್ರೆಡಿ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಅಂದ್ರೆ ಇನ್ನೇನು ತರಬೇಕು ಅನ್ನುವಂತಹ ಅವಶ್ಯಕತೆ ಅಥವಾ ಸಮಯ ಅನ್ನುವಂಥದ್ದಲ್ಲ, ಆಲ್ರೆಡಿ ರೆಡಿ ಆಗಿರೋದ್ರಿಂದ. ಇನ್ನು ಒಂದು ಗುಡ್ ನ್ಯೂಸ್ ಅನ್ನ ಹೇಳೋದಾದ್ರೆ, ನಾನು ಆಗತಾನೆ ಹೇಳಿರೋ ಪ್ರಕಾರ ಈ ತಿಂಗಳ ಹಬ್ಬದ ಸಮಯ ಅಂದ್ರೆ ಯುಗಾದಿ ಹಾಗೇನೆ ಈದ್ ಇರೋದ್ರಿಂದ ನಿಮಗೋಸ್ಕರ ವಿಷನ್ ಇಂಡಿಯಾ ಸಂಸ್ಥೆಯ ವತಿಯಿಂದ ಸ್ಪೆಷಲ್ ಆಗಿ ಅಡಿಷನಲ್ ಆಗಿ 10 ಜನರಿಗೆ ಐಫೋನ್ ಅನ್ನ ಗೆಲ್ಲುವಂತಹ ಅವಕಾಶ ಇದೆ. ಸೊ ಹಾಗಾಗಿ 10 ಜನ ಅದೃಷ್ಟವಂತರು ಯಾರು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ಅಡಿಷನಲ್ ಆಗಿ ವಿಷನ್ ಇಂಡಿಯಾ ಸಂಸ್ಥೆ ಅನೌನ್ಸ್ ಮಾಡಿರುವಂತಹ ಒಂದು ಆಫರ್ ಇದು. ಸೊ 10 ಜನರಿಗೆ ಐಫೋನ್ ಅನ್ನು ಗೆಲ್ಲುವಂತಹ ಅವಕಾಶಗಳು ಇದು. ಇವತ್ತಿನ ಪ್ರೈಸಸ್ಗಳನ್ನು ನಾವೀಗ ಅನೌನ್ಸ್ ಮಾಡಿರುವಂಥದ್ದು. ಎಲ್ಲ ಪ್ರೈಸಸ್ಗಳು ಪ್ರತಿಯೊಬ್ಬರಿಗೂ ಕೂಡ ಸಿಗುವಂತಹ ಅವಕಾಶಗಳು. ಸೊ ಯಾರು ಅದೃಷ್ಟವಂತರಿದ್ದೀರಾ ಅವರಿಗೆ ಇವತ್ತಿನ ಸ್ಪೆಷಲ್ ಬಹುಮಾನದ ಜೊತೆಯಾಗಿ ಇವತ್ತಿನ ತಮ್ಮ ಅದೃಷ್ಟದ ಪರೀಕ್ಷೆಯನ್ನು ಮಾಡಿಕೊಳ್ಳುವಂತಹ ಸಮಯನೂ ಕೂಡ ಇದೆ. ಸೊ ವೆರಿ ಕ್ವಿಕ್ ಆಗಿ ಅವತ್ತಿನ ಉತ್ತರವು ಕೂಡ ನಮ್ಮ ಮುಂದುಗಡೆ ಎಂಟಿ ಬಾಕ್ಸ್ ಆಲ್ರೆಡಿ ಇದೆ. ಸೊ ಒನ್ಸ್ ಅಗೈನ್ ಚೆಕ್ ಮಾಡೋದಾದ್ರೆ ಸೊ ಎಂಟಿ ಬಾಕ್ಸ್, ಸೊ ರೋಲ್ ಮಾಡೋದಕ್ಕಾಗೋದಿಲ್ಲ, ಮೊದಲೇ ನಿಮ್ಗೆ ಕಾಣಿಸ್ಬೋದು. ಸೊ ಇದು ಎಂಟಿ ಬಾಕ್ಸ್, ಯಾವುದೇ ಕಾಯಿನ್ಸ್ಗಳು ಇಲ್ಲ ಇದರಲ್ಲಿ. ಸೊ ಅದಾದ ಬಳಿಕ ನಾವು ಈ ಕಡೆ ನೋಡೋದಾದ್ರೆ ಸೊ ಮೊದಲ ಟ್ರೇಯನ್ನು ಗಮನಿಸುವಂತಹ ಸಮಯ. ಸೊ ಯಾರೆಲ್ಲ ಈ ತಿಂಗಳ 10ನೇ ತಾರೀಕಿಗಿಂತ ಮುಂಚಿತವಾಗಿ ತಮ್ಮ ಪೇಮೆಂಟ್ ಅನ್ನು ಮಾಡ್ಕೊಂಡಿದ್ದೀರಾ ಸೊ ಅಂಥವರ ಕಾಯಿನ್ಗಳು ಈಗ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದು ವಿಷನ್ ಇಂಡಿಯಾ ಸೀಸನ್ 2 ಆಗಿರೋದ್ರಿಂದ ಮೊದಲಾಗಿ ಇಲ್ಲಿ ನಂಬರ್ಗಳ ಜೊತೆಗೆ ಸೀರೀಸ್ಗಳು ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಮೊದಲ ಸೀರೀಸ್ ಜೆ ಇಂದ ಪ್ರಾರಂಭ ಆಗ್ತಾ ಇದೆ. ಜೆ ಸೀರೀಸ್ ನಿಂದ 6088 ಇಂದ ಜೆ ಸೀರೀಸ್ 8848.
ಸೊ ಮೊದಲ ಟ್ರೇ ಈಗ ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ನಾವು ವೆರಿ ಕ್ವಿಕ್ ಆಗಿ 1 by 1 ಆಗಿ ಪ್ರತಿಯೊಂದು ಟ್ರೇಗಳನ್ನು ಕೂಡ ನೋಡ್ತಾ ಹೋಗೋಣ. ಸೊ ವಿಷನ್ ಇಂಡಿಯಾ ಸೀಸನ್ 1 ತರ ಇಲ್ಲಿ ಕೇವಲ ನಂಬರ್ಗಳು ಮಾತ್ರ ಇರೋದಿಲ್ಲ, ಸೀರೀಸ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿಯೊಂದು ಬಹುಮಾನಗಳಿಗೂ ಕೂಡ ನಂಬರ್ಗಿಂತ ಇಲ್ಲಿ ಸೀರೀಸ್ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ತಾವು ನೋಡ್ತಾ ಇರುವಂತದ್ದು ಮೊದಲ ಟ್ರೇ, ಮೊದಲ ಸಿರೀಸ್ ಜೆ ಸೀರೀಸ್ ನಿಂದ ಬರ್ತಾ ಇರುವಂತಹ ನಂಬರ್. ಸೊ ಪ್ರತಿ ಬಾರಿ ಅಂತ ಈ ಬಾರಿಯೂ ಕೂಡ ಹೇಳೋದಾದ್ರೆ ತಮ್ಮ ಯೂಟ್ಯೂಬ್ ವಿಡಿಯೋ ಕ್ವಾಲಿಟಿಯನ್ನು ಬದಲಾವಣೆ ಮಾಡ್ಕೊಳ್ಳಿ, HD ಫಾರ್ಮೆಟ್ ಅಲ್ಲಿ ಇಟ್ಕೊಳ್ಳಿ. ಸೊ ಇದರಿಂದ ತಮಗೆ ಪ್ರತಿಯೊಂದು ಕಾಯಿನ್ಗಳನ್ನು ಕೂಡ ಅತ್ಯಂತ ಸ್ಪಷ್ಟತೆಯಿಂದ ಕಾಣುವಂತಹ ಅವಕಾಶಗಳು ಸಿಗುತ್ತೆ. ಹಾಗೆಯೇ ವಿಡಿಯೋ ಏನಾದರೂ ಮೂವ್ ಆಗಿದ್ರೆ ತಾವು ಗಮನಿಸುವಂತಹ ಸಮಯದಲ್ಲಿ ಲೇಟ್ ಆಗಿದ್ರೆ ವಿಡಿಯೋವನ್ನ ರಿವೈಂಡ್ ಮಾಡಿಕೊಂಡು ನೋಡುವಂತಹ ಅವಕಾಶಗಳು ಕೂಡ ಇದೆ ನೇರ ಪ್ರಸಾರದಲ್ಲಿ. ಸೊ ಕರಾವಳಿಯ ಹೆಮ್ಮೆಯ ಮಾಧ್ಯಮವಾಗಿರುವಂತಹ V4 ನ್ಯೂಸ್ ಮುಖಾಂತರ ಈ ಒಂದು ಕಾರ್ಯಕ್ರಮದ ಪಾರದರ್ಶಕತೆಯನ್ನು ತೋರಿಸುವಂತಹ ನಿಟ್ಟಿನಲ್ಲಿ ನೇರ ಪ್ರಸಾರದ ಮುಖಾಂತರ ನೀವು ಮನೆಯಲ್ಲೇ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಸೊ ನೇರ ಪ್ರಸಾರ ಈಗ ತಾನೇ ಪ್ರಾರಂಭ ಆಗಿದೆ. ಸೊ ಮೊದಲ ಟ್ರೇ ಈಗ ಡಿಸ್ಪ್ಲೇ ಆಗ್ತಾ ಇರುವಂತದ್ದು 10ನೇ ತಾರೀಕಿಂದ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ ಮಾಡ್ಕೊಂಡಿದ್ರೆ ಅವರೆಲ್ಲರ ನಂಬರ್ಗಳು ಕೂಡ ಈಗ ಡಿಸ್ಪ್ಲೇ ಆಗ್ತಾ ಇರುವಂತಹ ಸಮಯ. ಸೊ ಮೊದಲ ಟ್ರೇ ಈಗ ಫೈನಲ್ ಬಾಕ್ಸಿಗೆ ಫಿಲ್ ಆಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಮೊದಲ 50 ಜನರಿಗೆ ಗೋಲ್ಡ್ ರಿಂಗ್ ಅನ್ನು ಗೆಲ್ಲುವಂತಹ ಅವಕಾಶಗಳು ಕೂಡ ಇದೆ, ಅಥವಾ ಒಬ್ಬ ವ್ಯಕ್ತಿಗೆ 3 BHK ಮನೆಯನ್ನು ಗೆಲ್ಲುವಂತಹ ಅವಕಾಶ, ಅಥವಾ 15 ಜನರಿಗೆ 10 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನು ಗೆಲ್ಲುವಂತಹ ಅವಕಾಶ. ಇದರ ಜೊತೆಯಾಗಿ ಅಡಿಷನಲ್ ಆಗಿ ಈ ಬಾರಿಯ ಈ ತಿಂಗಳ ಹಬ್ಬದ ಆಫರ್ ಆಗಿ ಸಿಗ್ತಾ ಇರುವಂಥದ್ದು 10 ಜನರಿಗೆ ಐಫೋನ್ ಗೆಲ್ಲುವಂತಹ ಅವಕಾಶ. ಸೊ ಮೊದಲ ಟ್ರೇ ಆಲ್ರೆಡಿ ಫೈನಲ್ ಬಾಕ್ಸ್ ಅನ್ನು ಫಿಲ್ ಆಗಿರುವಂಥದ್ದು. ಎರಡನೇ ಬಾಕ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಎರಡನೇ ಬಾಕ್ಸ್ ಈಗ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಮುಂದಿನ ಸೀರೀಸ್ ಕೆ ಸೀರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆಗಳು ಈ ಒಂದು ಟ್ರೇಯಲ್ಲಿ ತಾವು ಗಮನಿಸಬಹುದು.
ಅದಾದ ಬಳಿಕ ಎಲ್ಲ ಕಾಯಿನ್ಗಳನ್ನು ಕೂಡ ಶಫಲ್ ಮಾಡ್ತಾ ಹೋಗೋಣ. ಓಕೆ, ಸೊ ಫೈನಲಿ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಡ್ರಾ ಇವತ್ತು ನಡೀತಾ ಇರುವಂಥದ್ದು. ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂತಹ ಸಮಯ. ಸೊ 2 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಸೊ ಎಲ್ಲ ಕಾಯಿನ್ಗಳನ್ನು ಕೂಡ ಫಿಲ್ ಆಗಿದೆ. ಅಂದರೆ 10ನೇ ತಾರೀಕಿಗಿಂತ ಮುಂಚಿತವಾಗಿ ಯಾರೆಲ್ಲ ತಮ್ಮ ಪೇಮೆಂಟ್ಗಳನ್ನು ಮಾಡ್ಕೊಂಡಿದ್ದೀರಾ, ಸೊ ಅಂಥವರ ಕಾಯಿನ್ಗಳನ್ನು ಈಗ ಫೈನಲ್ ಬಾಕ್ಸ್ಗೆ ನಾವು ಫಿಲ್ ಮಾಡಿದ್ದೇವೆ. ಬಿಕಾಸ್ ದ ರೀಸನ್, ಸೊ ಮೊದಲ 50 ಜನರಿಗೆ ಗೋಲ್ಡ್ ರಿಂಗ್ ಅನ್ನು ಗೆಲ್ಲುವಂತಹ ಅವಕಾಶಗಳಿದೆ ಫ್ರೀ ಡ್ರಾದ ಮುಖಾಂತರ. ಸೊ ಹಾಗಾಗಿ ಯಾರೆಲ್ಲ ತಮ್ಮ ಪೇಮೆಂಟ್ ಅನ್ನು ಬೇಗ ಮಾಡ್ಕೊಂಡಿದ್ರಿ, ಸೊ ಅಂತವರಿಗೆ ಒಂದು ಸುವರ್ಣ ಅವಕಾಶದ ರೀತಿಯಲ್ಲಿ 50 ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ಅವಕಾಶಗಳು ಇದೆ. ಇದಾದ ಬಳಿಕ ಸೊ ಇನ್ನೂ ಕೂಡ ಕೆಲವೊಂದು ಪೇಮೆಂಟ್ಗಳು ಬಾಕಿ ಇತ್ತು. ಐ ಮೀನ್ 10ನೇ ತಾರೀಕಿಂದ ನಂತರ ಕೆಲವೊಬ್ಬರ ಪೇಮೆಂಟ್ಗಳು ಬಂದಿತ್ತು. ಸೊ ಅಂತಹ ಪೇಮೆಂಟ್ಗಳನ್ನ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಆ ಪೇಮೆಂಟ್ಗಳನ್ನ ಅಂದ್ರೆ ಆ ನಂಬರ್ಸ್ಗಳನ್ನ ನಾವು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ನಾವು ಆಡ್ ಆನ್ ಮಾಡ್ತಾ ಹೋಗ್ತೀವಿ. ಈಗ ಕಾರ್ಯಕ್ರಮದ ಮೊದಲ ಹಂತವಾಗಿ 50 ಜನ ಗೋಲ್ಡ್ ರಿಂಗ್ ವಿಜೇತರಾಗುವಂತಹ ಫ್ರೀ ಡ್ರಾದ ಮುಖಾಂತರ ಗೆಲ್ಲುವಂತಹ ಆ 50 ಜನ ಯಾರು, ಅಂಡ್ ಅದಾದ ಬಳಿಕ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಇವತ್ತಿನ ಬಂಪರ್ ಬಹುಮಾನ. ಸೊ ಅದನ್ನು ಕೂಡ ಹೇಳ್ತಾ ಹೋಗೋಣ. ಸೊ ಮೊದಲ ಬಹುಮಾನವಾಗಿ 3 BHK ಹೌಸ್ ಫಾರ್ 1 ಪರ್ಸನ್, ಒಬ್ಬ ವ್ಯಕ್ತಿಗೆ 3 BHK ಮನೆಯನ್ನು ಗೆಲ್ಲುವಂತಹ ಅವಕಾಶ ಇದೆ. ಸೊ ಅದಲ್ಲದೆ ಇವತ್ತಿನ ಸ್ಪೆಷಲ್ ಆಫರ್ ಆಗಿ ನಾವು ಪ್ರಮುಖವಾಗಿ ನಮ್ಮೆಲ್ಲರ ಕಣ್ಣು ಕುಗ್ತಾ ಇರುವಂತದ್ದು 15 ಜನರಿಗೆ 10 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನು ಗೆಲ್ಲುವಂತಹ ಅವಕಾಶ. ಇದಲ್ಲದೆ ಈ ತಿಂಗಳ ಹಬ್ಬದ ಆಫರ್ ಆಗಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ವಿಷನ್ ಇಂಡಿಯಾ ಸೀಸನ್ 2. ಸೊ ಆ ಮ್ಯಾಟರ್ ಏನು ಅಂತ ಹೇಳಿದ್ರೆ, ಇವತ್ತು ಸ್ಪೆಷಲಿ ಅಡಿಷನಲ್ ಆಗಿ 10 ಜನರಿಗೆ ಐಫೋನ್ ಅನ್ನು ಗೆಲ್ಲುವಂತಹ ಅವಕಾಶ ಇದೆ. ಸೊ ಹಾಗಾಗಿ ಎಲ್ಲ ಬಹುಮಾನವನ್ನ ಗೆಲ್ಲುವಂತಹ ಅದೃಷ್ಟವಂತರು ಯಾರು, ನಮ್ಮ ಲಕ್ ಇವತ್ತು ಯಾವ ತರ ಇದೆ ಅನ್ನುವಂಥದ್ದನ್ನ ಚೆಕ್ ಮಾಡುವಂತಹ ಸಮಯ. ಸೊ ಮೊದಲ ಹಂತವಾಗಿ 50 ಜನರನ್ನ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಸೊ ಸಮಯ ವೇಸ್ಟ್ ಮಾಡುವಂಥದ್ದು ಬೇಡ. ಸೊ ಮೊದಲಾಗಿ ನಮ್ಮ ಜೊತೆ ಇರುವಂತಹ ಅದಿತಿ ಸೊ ರಿಜ್ವಾನ್ ಉಳ್ಳಾಲಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಕಾರ್ಯಕ್ರಮದ ಮೊದಲ ಹಂತವಾಗಿ ಗೋಲ್ಡ್ ರಿಂಗ್ ವಿಜೇತರು ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ಚೂಸ್ ಮಾಡುವಂತಹ ಸಮಯ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮದ ಮೊದಲ ಹಂತವಾಗಿ. ಸೊ ನಮ್ಮ ಜೊತೆ ಇರುವಂತಹ ಅತಿಥಿಯನ್ನ ವೆಲ್ಕಮ್ ಮಾಡ್ಕೊಳ್ಳೋದ. ಸೊ ಮೊದಲ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನು ನೋಡೋಣ. ಎಸ್ ಸರ್. ಸೊ ಮೊದಲಿಗೆ ತಮ್ಮ 2 ಕೈಗಳನ್ನು ಒಮ್ಮೆ ತೋರಿಸಿ, ಯಾವುದೇ ಕಾಯಿನ್ಗಳು ಇಲ್ಲ ಅನ್ನುವಂಥ ಕನ್ಸಿಡರ್ಗೋಸ್ಕರ. ಸೊ ತಮ್ಮ ಕಡೆಯಿಂದ ಜಸ್ಟ್ ಒಂದು ಶಫಲ್ ಮಾಡಿ ಸರ್, ವಿಡೋಂಟ್ ಮೈಂಡ್. ಯಾವುದೇ ಕಾಯಿನ್ ಅನ್ನು ಪಿಕ್ ಮಾಡುವಂಥದ್ದು ಬೇಡ, ಜಸ್ಟ್ ಶಫಲ್ ಮಾಡ್ಕೊಳ್ಳಿ. ಮೇಲ್ಗಡೆ ನೋಡಿ ಸರ್, ಮುಂದ್ಗಡೆ ನೋಡಿ, ಮುಂದ್ಗಡೆ ನೋಡ್ತಾ ಶಫಲ್ ಮಾಡಿ, ಮುಂದ್ಗಡೆ ನೋಡ್ತಾ ಶಫಲ್ ಮಾಡಿ. ಓಕೆ ಓಕೆ, ಯಾವುದೇ ಕಾಯಿನ್ ಅನ್ನು ಪಿಕ್ ಮಾಡುವಂಥದ್ದು ಬೇಡ. ಓಕೆ ಡನ್. ಸೊ ಒಂದು ಬಾರಿ ಕಾಯಿನ್ಸ್ ಇಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ತಾ, ಸೊ ಮೊದಲ ಕಾಯಿನ್ ಅನ್ನು ಪಿಕ್ ಮಾಡಿ ಸರ್, ಯಾವುದಾದ್ರೂ ಒಂದು ಕಾಯಿನ್. ಸೊ ವಿಷನ್ ಇಂಡಿಯಾ ಸೀಸನ್ 2ರ
ಎಂಟನೇ ತಿಂಗಳ ಡ್ರಾದ ಮೊದಲ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಸೊ ಮೊದಲ ನಂಬರ್ ಪಿಕ್ ಆಗಿದೆ. ಸೊ ಮೊದಲ ನಂಬರ್ ಬರ್ತಾ ಇರುವಂತಹ ಸೀರೀಸ್ ಫ್ರಮ್ ಆರ್. ಸೊ ಆರ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ 0906 0906. ಸೊ ಆರ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಮೊದಲ ಅದೃಷ್ಟದ ಸಂಖ್ಯೆ. ಸೊ ಮೊದಲ ಗೋಲ್ಡ್ ರಿಂಗ್ ವಿಜೇತರು ಕೂಡ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಮೊದಲ ಗೋಲ್ಡ್ ರಿಂಗ್ ವಿಜೇತರು ಇವರಾಗಿದ್ದಾರೆ. ಅಂಡ್ ಕಂಗ್ರಾಚುಲೇಷನ್ಸ್. ಸೊ ಇನ್ನು ಮುಂದಿನ 49 ಜನ ಅದೃಷ್ಟವಂತರು ಕೂಡ ಇದ್ದಾರೆ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ನಿಮ್ಮ ಅದೃಷ್ಟದ ಪರೀಕ್ಷೆಯನ್ನು ಮಾಡುವಂತಹ ಸಮಯ. ಸೊ ಮೊದಲ ಗೋಲ್ಡ್ ರಿಂಗ್ ವಿಜೇತರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ದ. ಸೊ ಮುಂದಿನ ಅದೃಷ್ಟವಂತರನ್ನು ನೋಡೋಣ. ಸೊ 2ನೇ ಅದೃಷ್ಟವಂತರು ಓಕೆ. ಸೊ ಮುಂದಿನ ಸಂಖ್ಯೆ ಓಕೆ. ಸೊ ಮುಂದಿನ ಸಂಖ್ಯೆಯಾಗಿ ಆರ್ ಸೀರೀಸ್ ನಿಂದ ಬರ್ತಾ ಇರುವಂತದ್ದು 7467 7467 7467 ಸೀರೀಸ್ ಫ್ರಮ್ ಆರ್. ಆರ್ ಸೀರೀಸ್ ನಿಂದ 7467. ಓಕೆ, ಮುಂದಿನ ಇನ್ನೊಂದು ಸಂಖ್ಯೆ ನೋಡೋಣ. ಶಫಲ್ ಮಾಡ್ತಾ ಒಂದು ಕಾಯಿನ್ ಪಿಕ್ ಮಾಡಿ ಸರ್. ಓಕೆ, ಮೂರನೇ ಅದೃಷ್ಟವಂತರು ಸೀರೀಸ್ ಫ್ರಮ್ ಕೆ. ಕೆ ಸೀರೀಸ್ ನಿಂದ 9699 9699 ಸೀರೀಸ್ ಫ್ರಮ್ ಕೆ. 9699 9699 ಸೀರೀಸ್ ಫ್ರಮ್ ಕೆ. ಸೊ ಮುಂದಿನ 4ನೇ ಗೋಲ್ಡ್ ರಿಂಗ್ ವಿಜೇತರು ಓಕೆ. ಸೊ ಮುಂದಿನ ಸೀರೀಸ್ ಫ್ರಮ್ ಎಚ್. ಎಚ್ ಸೀರೀಸ್ ನಿಂದ 6734 6734 6734 ಫ್ರಮ್ ಎಚ್. ಸೊ ನಾವು ಮೊದಲೇ ಹೇಳಿದ್ದೇವೆ ಇದು ವಿಷನ್ ಇಂಡಿಯಾ ಸೀಸನ್ 2 ಆಗಿರೋದ್ರಿಂದ ಇಲ್ಲಿ ನಂಬರ್ಗಿಂತ ಸೀರೀಸ್ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗಾಗಿ ತಮ್ಮ ಸೀರೀಸ್ ಅನ್ನ ಗಮನದಲ್ಲಿಟ್ಕೊಳ್ಳಿ, ಕೇವಲ ನಂಬರ್ ಮಾತ್ರ ಕನ್ಸಿಡರ್ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ಮುಂದಿನ 5ನೇ ಗೋಲ್ಡ್ ರಿಂಗ್ ವಿಜೇತರನ್ನ ನೋಡೋಣ. ಸೊ ಮುಂದಿನ ಅದೃಷ್ಟವಂತದ ಸಂಖ್ಯೆ ಓಕೆ. ಮುಂದಿನ ಸೀರೀಸ್ ಫ್ರಮ್ ಆರ್. ಆರ್ ಸೀರೀಸ್ ನಿಂದ 5922 5922 5922 5922 ಸೀರೀಸ್ ಫ್ರಮ್ ಆರ್. ಆರ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ. ಸೊ 5 ಜನ, ಮೊದಲ 5 ಜನರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ದ. ಸೊ ಮುಂದಿನ 6ನೇ ಅದೃಷ್ಟವಂತರನ್ನ ನೋಡುವಂತಹ ಸಮಯ. ಮುಂದಿನ 6ನೇ ಅದೃಷ್ಟವಂತರು ಓಕೆ. ಸೊ ಮುಂದಿನ ಸೀರೀಸ್ ಫ್ರಮ್ ವಿ. ವಿ ಸೀರೀಸ್ ನಿಂದ 8940 8940 8940 ಸೀರೀಸ್ ಫ್ರಮ್ ವಿ. ಸೊ 6ನೇ ಅದೃಷ್ಟವಂತರು ಓಕೆ. ಸೊ ಮುಂದಿನ 7ನೇ ಅದೃಷ್ಟವಂತರನ್ನ ನೋಡೋಣ. ಸೊ ಮುಂದಿನ 7ನೇ ಅದೃಷ್ಟವಂತದ ಸಂಖ್ಯೆ. ಸೊ ಸೀರೀಸ್ ಫ್ರಮ್ ಎಚ್. ಎಚ್ ಸೀರೀಸ್ ನಿಂದ 3114 3114 3114 ಸೀರೀಸ್ ಫ್ರಮ್ ಎಚ್. ಸೊ 7ನೇ ಅದೃಷ್ಟವಂತರು. ಸೊ ಮುಂದಿನ 8ನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಓಕೆ. ಸೊ ಮುಂದಿನ 8ನೇ ಅದೃಷ್ಟದ ಸಂಖ್ಯೆ. ಸೊ ಸೀರೀಸ್ ಫ್ರಮ್ ಎಸ್. ಎಸ್ ಸೀರೀಸ್ ನಿಂದ 966 ಒನ್ಸ್ ಅಗೈನ್ 6. ಸೊ 9666 9666. ಸೊ 8 ಜನ ಅದೃಷ್ಟವಂತರಾಗಿದ್ದಾರೆ ಸೀರೀಸ್ ಫ್ರಮ್ ಎಸ್ ಇಂದ ಈಗ ಬಂದಿರುವಂತದ್ದು. ಸೊ ಮುಂದಿನ 9ನೇ ಅದೃಷ್ಟದ ಸಂಖ್ಯೆ. ಓಕೆ. ಸೊ ಮುಂದಿನ ಅದೃಷ್ಟದ ಸಂಖ್ಯೆ. ಸೊ ಸೀರೀಸ್ ಎಚ್. ಎಚ್ ಸೀರೀಸ್ ನಿಂದ 0553 0553 0553 ಸೀರೀಸ್ ಫ್ರಮ್ ಎಚ್. 9 ಜನ ಅದೃಷ್ಟವಂತರು ಫೈಂಡ್ ಔಟ್ ಆಗಿದ್ದಾರೆ. ಸೊ ಮುಂದಿನ 10ನೇ ಅದೃಷ್ಟದ ಸಂಖ್ಯೆ. ಎಸ್, ಸೊ ಕೊನೆಯದಾಗಿರುವಂತಹ 10ನೇ ಅದೃಷ್ಟದ ಸಂಖ್ಯೆ.
ಓಕೆ, ಸೊ ಮುಂದಿನ 10ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಕೆ. ಕೆ ಸಿರೀಸ್ನಿಂದ 3950 3950 ಸಿರೀಸ್ ಫ್ರಮ್ ಕೆ. 10ನೇ ಅದೃಷ್ಟವಂತರು 3950. ಎಸ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್, ಸೊ ಮುಂದಿನ 40 ಜನ ಅದೃಷ್ಟವಂತರು ಪೆಂಡಿಂಗ್ ಇದ್ದಾರೆ. ಸೊ ಅವರನ್ನು ಚೂಸ್ ಮಾಡೋದಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಶಫಲ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತ ಅತಿಥಿ ಮೊಹಮ್ಮದ್ ಫ್ರಮ್ ಅಜ್ಲಮಗಿರು. ಎಸ್, ಓಕೆ. ಸೊ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತ ಅತಿಥಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಎಸ್, ಬನ್ನಿ ಸರ್. ಓಕೆ, ಸೊ ಒಂದು ಬಾರಿ ತಮ್ಮ ಕೈಯನ್ನು ತೋರಿಸಿ ಸರ್, ಯಾವುದೇ ಕಾಯಿನ್ಸ್ಗಳು ಇಲ್ಲ ಅನ್ನುವಂಥದ್ದಕ್ಕೋಸ್ಕರ. ಸೊ ತಮ್ಮ ಕಡೆಯಿಂದ ಒಂದು ಬಾರಿ ಶಫಲ್ ಮಾಡಿ, ಜಸ್ಟ್ ಒಂದು ಮಿಕ್ಸ್ ಮಾಡಿ. ಓಕೆ, ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ, ಜಸ್ಟ್ ಒಂದು ಯಾವುದೇ ಕಾಯಿನ್ ಇಲ್ಲ ಅನ್ನುವಂಥ ಕನ್ಫರ್ಮೇಷನ್ಗೋಸ್ಕರ ಯಾವುದಾದ್ರೂ ಒಂದು ಕಾಯಿನ್ ಅನ್ನು ಪಿಕ್ ಮಾಡಿ ಸರ್, ಯಾವುದಾದ್ರೂ ಒಂದು. ಎಸ್, ಸೊ ಮುಂದಿನ 11ನೇ ಅದೃಷ್ಟದ ಸಂಖ್ಯೆ. ಸೊ 11ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ. ಎ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 0464 0464 0464 ಸಿರೀಸ್ ಫ್ರಮ್ ಎ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 0464. 11ನೇ ಅದೃಷ್ಟವಂತರು. ಓಕೆ, ಸೊ ಮುಂದಿನ ಪ್ರತಿಯೊಂದು ಕಾಯಿನ್ಗಳನ್ನು ಕೂಡ ಮುಂದೆ ನೋಡಿ ಸರ್, ಮುಂದೆ ನೋಡ್ತಾ, ಇಫ್ ಯು ಡೋಂಟ್ ಮೈಂಡ್ ಸರ್, ಮುಂದೆ ನೋಡ್ತಾ ಯಾವುದಾದ್ರೂ ಒಂದು ಕಾಯಿನ್ ಪಿಕ್ ಮಾಡಿ. ಎಸ್, ಓಕೆ. ಸೊ 12ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎ ಸಿರೀಸ್ನಿಂದ ಬರ್ತಾ ಇರುವಂಥ ಮುಂದಿನ ಸಂಖ್ಯೆ 011 ಅಂಡ್ ಫೈನಲಿ 1. ಸೊ 0111 ಎ ಸಿರೀಸ್ನಿಂದ ಬರ್ತಾ ಇರುವಂಥ ಸಂಖ್ಯೆ 0111 ಸಿರೀಸ್ ಫ್ರಮ್ ಎ. ಸೊ ಮುಂದಿನ 13ನೇ ಅದೃಷ್ಟದ ಸಂಖ್ಯೆ. ಎಸ್, ಮುಂದುಗಡೆ ನೋಡ್ತಾ ಯಾವುದಾದ್ರೂ ಒಂದು ಕಾಯಿನ್ ತೆಗೀರಿ. ಓಕೆ, ಸೊ ಒನ್ಸ್ ಅಗೈನ್ ಸಿರೀಸ್ ಫ್ರಮ್ ಎ ಸಿರೀಸ್ನಿಂದ ಬರ್ತಾ ಇರುವಂಥ ಮುಂದಿನ ಅದೃಷ್ಟದ ಸಂಖ್ಯೆ 655 ಅಂಡ್ 6 655 6. ಸೊ ಎ ಸಿರೀಸ್ನಿಂದ ಬರ್ತಾ ಇರುವಂತಹ ಅದೃಷ್ಟದ ಸಂಖ್ಯೆ, ಐ ಮೀನ್ ಸೀರಿಯಲ್ ನಂಬರ್ 13 ಅಂತ ಹೇಳ್ಬೋದು. 13ನೇ ಗೋಲ್ಡ್ ರಿಂಗ್ ವಿಜೇತರಿವರಾಗಿದ್ದಾರೆ. ಪ್ರತಿಯೊಬ್ಬರ ಅದೃಷ್ಟಗಳು ಕೂಡ ಅವರವರ ಹಣೆಯ ಮೇಲೆ ಲಿಖಿತವಾಗಿರುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಬಟ್ ಇವತ್ತಿನ ಅದೃಷ್ಟ ಯಾವ ತರ ಇದೆ ಅನ್ನುವಂಥದ್ದು ನೋಡೋಣ. ಸೊ ಮುಂದಿನ 14ನೇ ಅದೃಷ್ಟದ ಸಂಖ್ಯೆ. ಸೊ ನಿಮ್ಮ ಅದೃಷ್ಟದ ರೀತಿಯಲ್ಲಿ ಕೆಲವೊಂದು ನಂಬರ್ಗಳು ಪಿಕ್ ಆಗ್ತಾ ಬರುತ್ತೆ. ಸೊ ಯಾವುದೇ ಬೇಸರ ಬೇಡ, ಇನ್ನೂ ಅವಕಾಶಗಳಿದೆ. ಸೊ 14ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎಚ್ ಇಂದ ಬರ್ತಾ ಇರುವಂಥದ್ದು. ಎಚ್ ಸಿರೀಸ್ನಿಂದ 5515 5515 ಸಿರೀಸ್ ಫ್ರಮ್ ಎಚ್. 14ನೇ ಅದೃಷ್ಟವಂತರು ಇವರಾಗಿದ್ದಾರೆ. ಸೊ ಇನ್ನು ಕೂಡ 36 ಜನರಿಗೆ ಗೋಲ್ಡ್ ರಿಂಗ್ ಗೆಲ್ಲುವಂಥ ಅವಕಾಶ ಇದೆ. ಅದಾದ ಬಳಿಕ ಇನ್ನಷ್ಟು ಬಂಪರ್ ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶಗಳು ಕೂಡ ಇದೆ. ಸೊ ಇದೀಗ ಬರ್ತಾ ಇರುವಂಥದ್ದು ಸಿರೀಸ್ ಎಚ್ ಇಂದ. ಸೊ ಮುಂದಿನ ಸಂಖ್ಯೆ ನೋಡೋಣ ಸರ್. ಓಕೆ, ಸೊ ಮುಂದಿನ 15ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಜೆ ಸಿರೀಸ್ನಿಂದ 1758 1758 ಸಿರೀಸ್ ಫ್ರಮ್ ಜೆ. 15ನೇ ಅದೃಷ್ಟವಂತರಿವರು. ಸಿರೀಸ್ ಫ್ರಮ್ ಜೆ ಇಂದ 1758. ಓಕೆ, 16ನೇ ಅದೃಷ್ಟ ನೋಡೋಣ. ಜಸ್ಟ್ ಒಂದು ಶಫಲ್ ಮಾಡ್ತಾ ತೆಗೀರಿ ಸರ್, ಮುಂದುಗಡೆ ನೋಡಿ ಫ್ರಂಟ್. ಓಕೆ, ಸೊ 16ನೇ ಗೋಲ್ಡ್ ರಿಂಗ್ ವಿಜೇತರು. ಓಕೆ, ಸೊ 16ನೇ ಗೋಲ್ಡ್ ರಿಂಗ್ ವಿಜೇತರು ಸಿರೀಸ್ ಫ್ರಮ್ ಕೆ ಸಿರೀಸ್ನಿಂದ ಬರ್ತಾ ಇರುವಂತಹ ಅದೃಷ್ಟವಂತರು. ಸೊ 5230 5230 5230 5230 ಸಿರೀಸ್ ಫ್ರಮ್ ಕೆ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ. ಸೊ 16 ಆಗಿದೆ. ಮುಂದಿನ 17ನೇ ಅದೃಷ್ಟದ ಸಂಖ್ಯೆ. ಸೊ ಮುಂದುಗಡೆ ನೋಡ್ತಾ ಮುಂದಿನ ಗೋಲ್ಡ್ ರಿಂಗ್ ವಿಜೇತರನ್ನು ಚೂಸ್ ಮಾಡೋಣ. ಓಕೆ, ಸೊ ಮುಂದಿನ ಸಂಖ್ಯೆಯನ್ನು ಗಮನಿಸೋದಾದ್ರೆ ಸಿರೀಸ್ ಫ್ರಮ್ ವಿ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 3496
3496 3496 3496. ಸೊ ಸಿರೀಸ್ ಫ್ರಮ್ ವಿ 17ನೇ ಅದೃಷ್ಟದ ಸಂಖ್ಯೆ. ಸೊ ಮುಂದಿನ 18ನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಓಕೆ, ಸೊ 18ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎಚ್ ಸಿರೀಸ್ನಿಂದ 2899 2899 2899 ಸಿರೀಸ್ ಫ್ರಮ್ ಎಚ್ ಸಿರೀಸ್ನಿಂದ ಬಂದಿರುವಂತಹ ಮುಂದಿನ ಅದೃಷ್ಟದ ಸಂಖ್ಯೆ 2899. ಸೊ 19ನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಸೊ ಮುಂದಿನ 19ನೇ ಅದೃಷ್ಟದ ಸಂಖ್ಯೆ ಸೊ ಸಿರೀಸ್ ಫ್ರಮ್ ಎಂ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 8356 ಎಂ ಸಿರೀಸ್ನಿಂದ 8356 8356 ಸಿರೀಸ್ ಫ್ರಮ್ ಎಂ. ಸೊ 19ನೇ ಅದೃಷ್ಟದ ಸಂಖ್ಯೆ. ಸೊ ಮುಂದಿನ 20ನೇ ತಮ್ಮ ಕಡೆಯಿಂದ ಬರ್ತಾ ಇರುವಂತಹ ಕೊನೆಯ ಅದೃಷ್ಟದ ಸಂಖ್ಯೆ. ಸೊ ಶಫಲ್ ಮಾಡ್ತಾ ಕೊನೆಯ 20ನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಸೊ ಮುಂದಿನ 20ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎಸ್ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 0106 0106 0106 ಸಿರೀಸ್ ಫ್ರಮ್ ಎಸ್. ಸೊ 20ನೇ ಅದೃಷ್ಟದ ಸಂಖ್ಯೆ 0106. ಸೊ ಎಸ್. ಸೊ 20 ಗೋಲ್ಡ್ ರಿಂಗ್ ವಿಜೇತರನ್ನು ಚೂಸ್ ಮಾಡಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಮುಂದಿನ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಒನ್ಸ್ ಅಗೈನ್ ಶಫಲ್ ಮಾಡೋಣ. ಸೊ ಸಂಸ್ಥೆ ವತಿಯಿಂದ ಸೊ ತಮ್ಮೆಲ್ಲರ ಅದೃಷ್ಟದ ಪರೀಕ್ಷೆಯನ್ನು ಮಾಡಿಕೊಳ್ಳುವಂತಹ ಅವಕಾಶಗಳು ಅನ್ನುವಂತಹ ರೀತಿಯಲ್ಲಿ ಸೊ ಮುಂದಿನ ಸಂಖ್ಯೆಯನ್ನು ಗಮನಿಸಿಕೊಳ್ಳುವಂತಹ ಸಮಯ. ಸೊ ನಮ್ಮ ಕಡೆಯಿಂದ ಮ್ಯಾನ್ಯುವಲ್ ಆಗಿಯೂ ಕೂಡ ನಾವು ಶಫಲ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕಲಿ ಕೂಡ ನಾವು ಅದನ್ನು ಶಫಲ್ ಮಾಡ್ತಾ ಇದ್ದೀವಿ ಮೆಷಿನ್ ಮುಖಾಂತರ. ಸೊ ತಮ್ಮೆಲ್ಲರ ಅದೃಷ್ಟದ ಸಂಖ್ಯೆಗಳು ಅನೇಕ ಸಂಖ್ಯೆಗಳಿರೋದ್ರಿಂದ ಅದನ್ನು ಪ್ರತಿ ಬಾರಿಯೂ ಕೂಡ ನಾವು ಶಫಲ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮ ಅದೃಷ್ಟದ ನಂಬರ್ ಒಂದು ವೇಳೆ ಏನಾದರೂ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರ ತಮ್ಮಲ್ಲೂ ಕೂಡ ಇರುವುದು. ಸೊ ಅದಕ್ಕೋಸ್ಕರ ತುಂಬಾನೇ ಶಫಲ್ ಮಾಡ್ತಾ ಹೋಗ್ತೀವಿ. ಸೊ ಮುಂದಿನ ಅದೃಷ್ಟವಂತರನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿ. ಸೊ ಅವರ ಹೆಸರನ್ನ ಅಬ್ದುಲ್ ಸತ್ತಾರ್ ಫ್ರಮ್ ಪುತ್ತೂರು. ಓಕೆ, ಎಸ್. ಸೊ ನಮ್ಮ ಮುತ್ತಿನನಗರಿ ಪುತ್ತೂರಿಂದ ಬಂದಿರುವಂತಹ ಅಬ್ದುಲ್ ಸತ್ತಾರ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ವೆಲ್ಕಮ್ ಸರ್. ಸೊ ಮುಂದಿನ ಅದೃಷ್ಟದ ಸಂಖ್ಯೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸೊ ಒನ್ಸ್ ಅಗೈನ್ ಓಕೆ, ಇಫ್ ಯು ಡೋಂಟ್ ಮೈಂಡ್ ಸರ್ ತಮ್ಮ ಬಟನ್ ಒಂದು ರಿಮೂವ್ ಮಾಡ್ಬೋದಾ? ಓಕೆ, ಜಸ್ಟ್ ಫೋಲ್ಡ್ ಮಾಡಿ. ಓಕೆ, ಎಸ್. ಸೊ ತಮ್ಮ ಕಡೆಯಿಂದ ಒಂದು ಬಾರಿ ಶಫಲ್ ಮಾಡಿ ಸರ್. ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ. ಸೊ ತಮಗೆ ಯಾವ ಥರ ಬೇಕು ಆ ಥರ ಶಫಲ್ ಮಾಡ್ಕೊಳ್ಳಿ. ಎಸ್. ಸೊ ಮುಂದಿನ ಇನ್ನು 30 ಜನರಿಗೆ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತ ಅವಕಾಶಗಳಿದೆ ಫ್ರೀ ಡ್ರಾದ ಮುಖಾಂತರ. ಸೊ ಹಾಗಾಗಿ ಯಾವುದೇ ನಿರಾಸೆ ಆಗುವಂಥದ್ದು ಬೇಡ. ನಮಗೂ ಕೂಡ ಗೋಲ್ಡ್ ರಿಂಗ್ ಬರುವಂತ ಅವಕಾಶ ಇದೆ. ಗೋಲ್ಡ್ ರಿಂಗ್ ಬಂದಿಲ್ಲ ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ಬಂಪರ್ ಬಹುಮಾನವನ್ನ ಗೆಲ್ಲುವಂತ ಅವಕಾಶಗಳು ಕೂಡ ಇದೆ. ಸೊ ನೋಡೋಣ. ಸೊ ಮುಂದಿನ ಸಂಖ್ಯೆ ಸೊ ತಮ್ಮ ಕಡೆಯಿಂದ ಬರ್ತಾ ಇರುವಂತಹ 21ನೇ ಅದೃಷ್ಟದ ಸಂಖ್ಯೆ ಸರ್. ಮುಂದುಗಡೆ ಕ್ಯಾಮೆರಾ ನೋಡ್ಕೊಂಡ್ರು ಓಕೆ, ಪರವಾಗಿಲ್ಲ. ಸೊ ಅಬ್ದುಲ್ ಸತ್ತಾರ್ ಅವರಿಂದ ಬರ್ತಾ ಇರುವಂತಹ ಮುಂದಿನ ಅದೃಷ್ಟದ ಸಂಖ್ಯೆ ಸೊ 21ನೇ ಗೋಲ್ಡ್ ರಿಂಗ್ ವಿಜೇತರು ಸಿರೀಸ್ ಫ್ರಮ್ ಜೆ ಸಿರೀಸ್ನಿಂದ ಬರ್ತಾ ಇರುವಂತಹ ಅದೃಷ್ಟದ ಸಂಖ್ಯೆ 6647 6647 6647 ಸಿರೀಸ್ ಫ್ರಮ್ ಜೆ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 6647. 21ನೇ ಗೋಲ್ಡ್ ರಿಂಗ್ ವಿಜೇತರು ಇವರು. ಎಸ್. ಮುಂದಿನ 22ನೇ ಅದೃಷ್ಟದ ಸಂಖ್ಯೆ ನೋಡೋಣ ಸರ್. ಸೊ ಹಲವು ಬಹುಮಾನಗಳು ಅನೌನ್ಸ್ ಆಗೋದಕ್ಕೆ ಇರೋದ್ರಿಂದ ವೆರಿ ಕ್ವಿಕ್ ಆಗಿ ನಾವು ಮೂವ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ 22ನೇ ಗೋಲ್ಡ್ ರಿಂಗ್ ವಿಜೇತರು ಸಿರೀಸ್ ಫ್ರಮ್ ಆರ್ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 5602 5602 ಸಿರೀಸ್ ಫ್ರಮ್ ಆರ್ 5602 ಆರ್ ಸಿರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 5602. ಓಕೆ. ಸೊ ಮುಂದಿನ 23ನೇ ಅದೃಷ್ಟದ ಸಂಖ್ಯೆ ಓಕೆ. ಸೊ ಮುಂದಿನ 23ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎಂ
ಡಿಫ್ರೆಂಟ್ ಆಗಿರುವಂತಹ ಸೀರೀಸ್ ನಿಂದ ಬರ್ತಾ ಇದೆ, 3 ಕೂಡ ಎಂ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ 0723 0723 0723 series from M 0723 series from M. Okay, yes done. Okay, ಮುಂದಿನ 24ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ 24ನೇ ಅದೃಷ್ಟದ ಸಂಖ್ಯೆ ಗಮನಿಸೋದಾದ್ರೆ ಇನ್ನೊಂದು ಡಿಫರೆಂಟ್ ಸೀರೀಸ್ ಫ್ರಮ್ ಎಚ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ 24ನೇ ಗೋಲ್ಡ್ ರಿಂಗ್ ವಿಜೇತರು ಇವರು 2310 2310. For that confirmation, series from H 2310 2310. ಓಕೆ, 24 ಆಗಿದೆ. ಇನ್ನು ಮುಂದಿನ 25ನೇ ಅದೃಷ್ಟವಂತರು. ಸರ್ ಮುಂದುಗಡೆ ನೋಡಿ, ಸರ್ ಮುಂದುಗಡೆ ನೋಡ್ತಾ ನಂಬರ್ ಚೂಸ್ ಮಾಡಿ. ಓಕೆ, ಸೊ ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಸೀರೀಸ್ 5ನೇ ಸೀರೀಸ್ ಆಗಿ ಬರ್ತಾ ಇರುವಂಥದ್ದು ಸೀರೀಸ್ ಫ್ರಮ್ ಎಸ್ ಸೀರೀಸ್ನಿಂದ 4 4 4 ಅಂಡ್ ಫೈನಲಿ 3. ಸೊ 444 and 3 series from S 444 and finally 3. Okay, yeah. ಸೊ 25 ಆಗಿದೆ. ಸೊ ಶಫಲ್ ಮಾಡ್ತಾ ಮುಂದುಗಡೆ ನೋಡ್ತಾ ಒಂದು ನಂಬರ್ ತಗೊಳ್ಳಿ ಸರ್. 25 ಗೋಲ್ಡ್ ರಿಂಗ್ ವಿಜೇತರು ಫೈಂಡ್ ಔಟ್ ಆಗಿರುವಂಥದ್ದು. ಮುಂದಿನ 26ನೇ ಅದೃಷ್ಟವಂತರನ್ನ ಚೂಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಮುಂದಿನ 26ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಜೆ ಸೀರೀಸ್ನಿಂದ 7912 7912 7912 7912. ಓಕೆ, 26 ಆಗಿದೆ. ಸೊ ಮುಂದಿನ 27ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಸೀರೀಸ್ ಫ್ರಮ್ ಎಚ್ 0302 ಎಚ್ ಸೀರೀಸ್ನಿಂದ 0302 0302 ಸೀರೀಸ್ ಫ್ರಮ್ ಎಚ್ ಸೀರೀಸ್ನಿಂದ 0302 27 ಆಗಿದೆ. ಇನ್ನು ಮುಂದಿನ 28ನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸುವಂತಹ ಸಮಯ. ಸೀರಿಯಲ್ ನಂಬರ್ 28 ಸೀರೀಸ್ ಫ್ರಮ್ ಕೆ ಸೀರೀಸ್ನಿಂದ 3460 3460 3460 ಸೀರೀಸ್ ಫ್ರಮ್ ಕೆ 3460 3460 ಕೆ. ಓಕೆ, ಸೊ ಮುಂದಿನ 29ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಸೀರಿಯಲ್ ನಂಬರ್ 29. ಓಕೆ, ಜೆ ಸೀರೀಸ್ನಿಂದ 4791 4791 4791 ಸೀರೀಸ್ ಫ್ರಮ್ ಜೆ 29ನೇ ಅದೃಷ್ಟದ ಸಂಖ್ಯೆ. ಇನ್ನು ಕೊನೆಯದಾಗಿ ಅಬ್ದುಲ್ ಸತ್ತಾರ್ ಅವರಿಂದ ಬರ್ತಾ ಇರುವಂತಹ 30ನೇ ಅದೃಷ್ಟದ ಸಂಖ್ಯೆ. ಸೊ 30ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಸೊ ಸೀರೀಸ್ ಡಿ ಸೀರೀಸ್ನಿಂದ ಬರ್ತಾ ಇರುವಂತಹ ಅದೃಷ್ಟದ ಸಂಖ್ಯೆ 699 ಅಂಡ್ ಫೈನಲಿ 5 6995 6995 ಸೀರೀಸ್ ಫ್ರಮ್ ಡಿ ಸೀರೀಸ್ನಿಂದ 30 ಜನ ಅದೃಷ್ಟವಂತರು ಫೈಂಡ್ ಔಟ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಅಂಡ್ ಮುಂದಿನ ಅದೃಷ್ಟವಂತರನ್ನ ಗಮನಿಸೋದಕ್ಕಿಂತ ಮುಂಚೆ ಒನ್ಸ್ ಅಗೈನ್ ಶಫಲ್ ಮಾಡ್ತಾ ಹೋಗೋಣ. ಸೊ ಸಂಸ್ಥೆಯ ವತಿಯಿಂದ ಒನ್ಸ್ ಅಗೈನ್ ಶಫಲ್ ಮಾಡ್ತಾ ಮುಂದಿನ ಅದೃಷ್ಟವಂತರನ್ನು ವೆಲ್ಕಮ್ ಮಾಡಿಕೊಳ್ಳುವಂತಹ ಸಮಯ. ನಮ್ಮ ಜೊತೆ ಇರುವಂತಹ ಮುಂದಿನ ಅದೃಷ್ಟವಂತರು ಸೈಯದ್ ಫ್ರಮ್ ಹಾಸನ್. ಸೊ ಮುಂದಿನ ಅತಿಥಿ ಓಕೆ, ಸೊ ಮುಂದಿನ ಅತಿಥಿ ಸೊ ದೂರದ ಊರಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹಾಸನದಿಂದ. ಸೊ ಸೈಯದ್ ಅವರು, ಸೊ ವೆಲ್ಕಮ್ ಸರ್. ಸೊ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕೆ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಆಲ್ರೆಡಿ 30 ಜನ ಗೋಲ್ಡಿಂಗ್ ವಿಜೇತರನ್ನ ಚೂಸ್ ಮಾಡಾಗಿದೆ. ಇನ್ನು ಕೊನೆಯ 20 ಜನ ಗೋಲ್ಡಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನ ಚೂಸ್ ಮಾಡುವಂತಹ ಅವಕಾಶಗಳು ಪೆಂಡಿಂಗ್ ಉಳಿದಿರುವಂಥದ್ದು. ಇದಾದ ಬಳಿಕ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಬಂಪರ್ ಬಹುಮಾನವನ್ನ ಗೆಲ್ಲುವಂತಹ ಆ ಲಕ್ಕಿ ಪರ್ಸನ್ ಯಾರು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ನಮಗೂ ಇದೆ. ಅಂಡ್ ನೀವಂತೂ ಕಾಯ್ತಾ ಇದ್ದೀರಾ ನಿಮ್ಗೆ ಸಿಗ್ಬೇಕು ಅಂತ ಹೇಳಿ. ಡೆಫಿನೆಟ್ಲಿ ನಿಮ್ಮ ನಿರೀಕ್ಷೆಯಂತೆ, ನಿಮ್ಮ ಪ್ರೀತಿಯಂತೆ, ನಿಮ್ಮ
ವಿಶ್ವಾಸದಂತೆ ನಾವು ಕೂಡ 8 ಕಂತುಗಳತ್ತ ಬಂದಿದ್ದೇವೆ. ವಿಷನ್ ಇಂಡಿಯಾ ಸೀಸನ್ 1 ಅಂತೂ ಕೊನೆಯ ಹಂತದ ಡ್ರಾದ ಒಂದು ಕಂತು ಪೆಂಡಿಂಗ್ ಉಳಿದಿರುವಂತದ್ದು. ಓಕೆ ಸರ್, ಸೊ ಒಂದು ಬಾರಿ 2 ಕೈಗಳನ್ನು ಕೂಡ ತೋರಿಸೋಣ. ಹಾಸನದಿಂದ ಬರುವಾಗ ಬರಿಗೈಯಲ್ಲಿ ಬಂದಿದ್ದೀವಿ ಅಂತ ಹೇಳಿ. ಸೊ 2 ಕೈಗಳನ್ನ ಓಕೆ ಯಾ, ಸೊ ಶಫಲ್ ಮಾಡಿ ಸರ್ ನಿಮ್ಮ ಕಡೆಯಿಂದ. ಸೊ ನಿಮ್ಮ ಹಾಸನದ ಕಡೆಯವರೆಗೂ ಕೂಡ ಬರಲಿ ಅನ್ನುವಂತಹ ಆಶಯನೂ ಕೂಡ ಇರಲಿ ಮನಸ್ಸಲ್ಲಿ. ಓಕೆ ಎಸ್, ಕಂಪ್ಲೀಟ್ ಆಗಿ ಶಫಲ್ ಮಾಡ್ತಾ 31ನೇ. ಓಕೆ, ಸೊ 31ನೇ ಲಕ್ಕಿ ಪರ್ಸನ್ ಯಾರು ಅನ್ನುವಂಥದ್ದು ನೋಡುವಂತ ಸಮಯ. ಸೊ ಹಾಸನದಿಂದ ಬಂದಿರುವಂತಹ ನಮ್ಮ ಸೈಯದ್ ಅವರು ಚೂಸ್ ಮಾಡ್ತಾ ಇದ್ದಾರೆ. ಸೀರೆ ನಂಬರ್ 31, 31ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು? ಓಕೆ, ಸೊ ಫೈನಲಿ ಮೊದಲ ಲಕ್ಕಿ ಪರ್ಸನ್ ಹಾಸನದಿಂದ ಚೂಸ್ ಆಗಿರುವಂತದ್ದು ಡಿ ಸೀರೀಸ್ ನಿಂದ 6065 6065 ಸೀರೀಸ್ ಫ್ರಮ್ ಡಿ 6065 6065. ಓಕೆ, ಸೊ 31ನೇ ಅದೃಷ್ಟವಂತರು ಅಂಡ್ 32ನೇ ಅದೃಷ್ಟವಂತರನ್ನ ನೋಡೋಣ. ಸೊ ಮುಂದಿನ ಅದೃಷ್ಟವಂತರ ಸಂಖ್ಯೆ ಸೀರೀಸ್ ಫ್ರಮ್ ವಿ ಸೀರೀಸ್ ನಿಂದ 4515 4515 4515 ಸೀರೀಸ್ ಫ್ರಮ್ ವಿ ಸೀರೀಸ್ ನಿಂದ ಬರ್ತಾ ಇರುವಂತಹ ಅದೃಷ್ಟದ ಸಂಖ್ಯೆ ಇದಾಗಿದೆ. 4515 ಸೀರೀಸ್ ಫ್ರಮ್ ವಿ. ಓಕೆ, ಸೊ ಮುಂದಿನ 33ನೇ ಅದೃಷ್ಟದ ಸಂಖ್ಯೆ ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎ ಸೀರೀಸ್ ನಿಂದ 0265 0265 0265 ಸೀರೀಸ್ ಫ್ರಮ್ ಎ. ಸೊ 33ನೇ ಅದೃಷ್ಟದ ಸಂಖ್ಯೆ ಎ ಸೀರೀಸ್ ನಿಂದ 0265 0265. ಓಕೆ, ಸೊ ಮುಂದಿನ 34ನೇ ಅದೃಷ್ಟದ ಸಂಖ್ಯೆ ಓಕೆ, ಮತ್ತೊಂದು ಡಿಫ್ರೆಂಟ್ ಆಗಿ ಬಂದಿರುವಂತಹ ಸೀರೀಸ್ ಎಚ್ ಸೀರೀಸ್ ನಿಂದ 5135 5135 5135 ಸೀರೀಸ್ ಫ್ರಮ್ ಎಚ್. ಸೊ 34 ಜನ ಅದೃಷ್ಟವಂತರಾಗಿದ್ದಾರೆ. 5135 ಸೀರೀಸ್ ಫ್ರಮ್ ಎಚ್. ಓಕೆ, ಸೊ ಮುಂದಿನ 35ನೇ ಅದೃಷ್ಟವಂತರನ್ನ ನೋಡೋಣ. ಓಕೆ, ಸೊ ಮುಂದೆ ಬರ್ತಾ ಇರುವಂತಹ ಇನ್ನೊಂದು ಡಿಫ್ರೆಂಟ್ ಸೀರೀಸ್ ಫ್ರಮ್ ಕೆ ಸೀರೀಸ್ ನಿಂದ 9151 9151 9151 9151 ಸೀರೀಸ್ ಫ್ರಮ್ ಕೆ. 35ನೇ ಗೋಲ್ಡ್ ರಿಂಗ್ ವಿಜೇತರು. ಸೊ 36ನೇ ಅದೃಷ್ಟದ ಸಂಖ್ಯೆಯನ್ನು ನೋಡೋಣ. ಸೊ ಶಫಲ್ ಮಾಡ್ತಾ ಬಂದಿರುವಂತಹ ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಡಿ ಸೀರೀಸ್ ನಿಂದ 2156 2156 2156 2156. ಸೊ 36 ಆಗಿದೆ. ಸೊ ಮುಂದಿನ 14 ಜನ ಪೆಂಡಿಂಗ್ ಉಳಿದಿರುವಂಥದ್ದು. ಸೊ 37ನೇ ಅದೃಷ್ಟದ ಸಂಖ್ಯೆಯನ್ನು ನೋಡೋಣ. ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂಥದ್ದು ಸೀರೀಸ್ ಫ್ರಮ್ ಆರ್ ಸೀರೀಸ್ ನಿಂದ 8613 8613 8613 8613 ಸೀರೀಸ್ ಫ್ರಮ್ ಆರ್. 37 ಆಗಿದೆ. ಓಕೆ, ಸೊ 38ನೇ ಅದೃಷ್ಟದ ಸಂಖ್ಯೆ ನೋಡೋಣ. ಸೊ 38ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಸ್ ಸೀರೀಸ್ ನಿಂದ 4837 4837 4837 4837 ಸೀರೀಸ್ ಫ್ರಮ್ ಎಸ್. ಓಕೆ, ಸೊ ಮುಂದಿನ 39ನೇ ಅದೃಷ್ಟವಂತರ ನೋಡೋಣ. ಸೊ ಮುಂದಿನ ಸಂಖ್ಯೆ ಲಕ್ಕಿ ಪರ್ಸನ್ ಡಿಫ್ರೆಂಟ್ ಆಗಿರುವಂತಹ ಇನ್ನೊಂದು ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ 1276 1276 1276 1276 ಸೀರಿಯಲ್ ನಂಬರ್ 39. ಸೊ ಮುಂದಿನ ಕೊನೆಯದಾಗಿರುವಂತ ಅಂದ್ರೆ ತಮ್ಮ ಕಡೆಯಿಂದ ಕೊನೆಯದಾಗಿರುವಂತಹ ಒಂದು ಲಕ್ಕಿ ಪರ್ಸನ್ 40ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಸೊ 40ನೇ ಅದೃಷ್ಟವಂತರು ಸೀರೀಸ್ ಫ್ರಮ್ ವಿ ಸೀರೀಸ್ ನಿಂದ 3934
3934 3934 3934 3934. ಸೊ 40 ಜನ ಅದೃಷ್ಟವಂತರು ಫೈಂಡ್ ಔಟ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಅಂಡ್ ಮುಂದಿನ ಇನ್ನು 10 ಜನ ಗೋಲ್ಡಿಂಗ್ ವಿಜೇತರನ್ನ ಚೂಸ್ ಮಾಡೋದಕ್ಕೆ ಪೆಂಡಿಂಗ್ ಇದೆ. ಸೊ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಬಾರಿ ಶಫಲ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಅತಿಥಿ ಮೊಹಮ್ಮದ್ ರಾಯ್ಸ್ ಫ್ರಮ್ ಮ್ಯಾಂಗಳೂರು. ಓಕೆ, ಸೊ ಮುಂದಿನ ಇನ್ನು ಕೊನೆಯ 10 ಜನ ಗೋಲ್ಡಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂಥ ಸಮಯ. ಸೊ 10 ಜನರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಮೊಹಮ್ಮದ್ ರಾಯ್ಸ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಒಂದು ಬಾರಿ ಕಾಯಿನ್ ಯಾವುದು ಇಲ್ಲ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ಆ್ಯಂಡ್ ತಮ್ಮ ಕಡೆಯಿಂದ ಒಂದು ಬಾರಿ ಶಫಲ್ ಮಾಡಿ ಸರ್. ಸೊ ತಮಗೂ ಕೂಡ ಏನಾದರೂ ಲಕ್ಕಿ ಮುಂದ್ಗಡೆ ನೋಡಿ ಸರ್, ಕ್ಯಾಮರಾ ನೋಡ್ತಾ. ಓಕೆ, ಒಂದು ಸ್ಟೆಪ್ ಫಾರ್ವರ್ಡ್ ಬನ್ನಿ, ಒಂದು ಸ್ಟೆಪ್ ಫಾರ್ವರ್ಡ್ ಬನ್ನಿ, ಒಂದು ಸ್ಟೆಪ್ ಫಾರ್ವರ್ಡ್ ಬನ್ನಿ. ಓಕೆ, ಸೊ ಕ್ಯಾಮರಾ ಅಥವಾ ಮುಂದ್ಗಡೆ ನೋಡಿ. ಯಾ, ಓಕೆ, ಸೊ ಬ್ಯಾಕ್. ಓಕೆ, ಒಂದು ಬಾರಿ ಯಾವುದೇ ಕಾಯಿನ್ಸ್ ಇಲ್ಲ ಅನ್ನೋಂಥದ್ದನ್ನು ಕನ್ಫರ್ಮ್ ಮಾಡ್ತಾ. ಸೊ ತಮ್ಮ ಕಡೆಯಿಂದ 41ನೇ ತಮ್ಮ ಕಡೆಯಿಂದ 1ನೇ ಅದೃಷ್ಟವಂತರನ್ನು ಚೂಸ್ ಮಾಡುವಂಥ ಸಮಯ. ಸೊ ಮುಂದುಗಡೆ ನೋಡ್ತಾ 41ನೇ ಆ ಲಕ್ಕಿ ಪರ್ಸನ್. ಓಕೆ ಓಕೆ, ಸೀರೀಸ್ ಫ್ರಮ್ ಎ. ಸೊ ಮೊದಲ ಆಯ್ಕೆ ಮೊದಲ ಸೀರೀಸ್ನಿಂದ ಬಂದಿದೆ. ಎ ಸೀರೀಸ್ನಿಂದ 6416 6416 6416 6416. ಸೊ 41ನೇ ಗೋಲ್ಡನ್ ವಿಜೇತರು ಇವರಾಗಿದ್ದಾರೆ. ಸೊ 40 ಜನ ಅಂಡ್ ಇಬ್ರು ಸೇರಿ 41 ಜನ. ಸೊ 41 ಜನರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ದ. ಸೊ ಮುಂದಿನ 42ನೇ ಅದೃಷ್ಟವಂತರನ್ನ ನೋಡೋಣ. ಓಕೆ, ಸೊ ಮುಂದಿನ ಸೀರೀಸ್ ಫ್ರಮ್ ಡಿ ಸೀರೀಸ್ನಿಂದ ಬರ್ತಾ ಇರುವಂತಹ ಲಕ್ಕಿ ನಂಬರ್ 42ನೇ ಗೋಲ್ಡನ್ ವಿಜೇತರು. ಸೊ ಸಂಖ್ಯೆ ಮೊದಲ ಸಂಖ್ಯೆ 0, ಎರಡನೇ ಸಂಖ್ಯೆ 0. ಸೊ ಮೂರನೇ ಸಂಖ್ಯೆನು 2 and 0. ಐ ಮೀನ್ 20 D20 D0020 0020 ಸೀರೀಸ್ ಫ್ರಮ್ ಡಿ. ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ 43ನೇ ಅದೃಷ್ಟದ ಸಂಖ್ಯೆ. ಸೊ ಶಫಲ್ ಮಾಡ್ತಾ ಬಂದಿರುವಂತಹ ಮುಂದಿನ 3ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಜೆ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಸೀರೀಸ್ 4952 4952 4952 ಸೀರೀಸ್ ಫ್ರಮ್ ಜೆ ಸೀರೀಸ್ನಿಂದ ಬಂದಿರುವಂತಹ ಮುಂದಿನ ಅದೃಷ್ಟದ ಸಂಖ್ಯೆ ಇದಾಗಿದೆ. ಓಕೆ, ಸೊ 44ನೇ ಅದೃಷ್ಟದ ಸಂಖ್ಯೆಯನ್ನು ನೋಡೋಣ. ಓಕೆ, ಮತ್ತೊಂದು ಸೀರೀಸ್ ಅನ್ನು ಗಮನಿಸೋದಾದ್ರೆ ಜೆ ಸೀರೀಸ್ನಿಂದ 3263 3263 3263 ಸೀರೀಸ್ ಫ್ರಮ್ ಜೆ ಸೀರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 44 ಆಗಿದೆ. ಸೊ ಶಫಲ್ ಮಾಡ್ತಾ ಎಲ್ಲ ಕಡೆಯಿಂದ ನೋಡಿ ಸರ್. ಓಕೆ, ಶಫಲ್ ಮಾಡ್ತಾ ಬಂದಿರುವಂತಹ ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಎಂ ಸೀರೀಸ್ನಿಂದ 5521 5521 ಸೀರೀಸ್ ಫ್ರಮ್ ಎಂ. 45ನೇ ಗೋಲ್ಡನ್ ವಿಜೇತರಿಬ್ಬರಾಗಿದ್ದಾರೆ ಎಂ ಸೀರೀಸ್ನಿಂದ. ಎಂ 5521. ಓಕೆ, ಸೊ ಮುಂದಿನ 46ನೇ ಅದೃಷ್ಟದ ಸಂಖ್ಯೆ ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಬರ್ತಾ ಇರುವಂತದ್ದು ಸೀರೀಸ್ ಫ್ರಮ್ ಕೆ ಸೀರೀಸ್ನಿಂದ 9463 9463 9463 9463 ಸೀರೀಸ್ ಫ್ರಮ್ ಕೆ. ಓಕೆ, ಸೊ ಫೈನಲಿ ಕೊನೆಯ 4 ಜನ ಲಕ್ಕಿ ಪರ್ಸನ್ ಇದ್ದಾರೆ. ಸೊ ನೋಡೋಣ, ಸೊ ರೈಸ್ ಅವರು ಯಾರನ್ನ ಚೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ಮನೆಯಲ್ಲಿ ಕೂತು ಟಿವಿ ನೋಡ್ತಾ ಇರುವಂತಹವರು, ಮನೆಯಲ್ಲಿ ಕೂತು ಮೊಬೈಲ್ ಅಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇರುವಂತಹ ಲಕ್ಕಿ ಪರ್ಸನ್ಸ್ ಗಳಿಗೆ ರೈಸ್ ಅವರು ನೀಡ್ತಾ ಇರುವಂತಹ ಸೀರೀಸ್ ಅವರ ಹೆಸರಲ್ಲಿ ಬರ್ತಾ ಇರುವಂತದ್ದು ಸೀರೀಸ್ ಫ್ರಮ್ ಆರ್ ಸೀರೀಸ್ ನಿಂದ 9655 9655 9655 9655.
7 ಆಗಿದೆ, ಇನ್ನು ಕೊನೆಗೆ 3 ಇದೆ. ಸೊ ಶಫಲ್ ಮಾಡ್ತಾ ತೆಗೀರಿ ಸರ್. ಸೊ ಮುಂದ್ಗಡೆ ನೋಡಿ, ಶಫಲ್ ಮಾಡ್ತಾ. ಸೊ ಕೊನೆಯ 3 ಲಕ್ಕಿ ಪರ್ಸನ್ ಫ್ರೀ ಡ್ರಾದ ಮುಖಾಂತರ ಗೆಲ್ಲುವಂತ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಓಕೆ, ಮುಂದೆ ಬರ್ತಾ ಇರುವಂತಹ ಸೀರೀಸ್ ಫ್ರಮ್ ವಿ ಸೀರೀಸ್ ನಿಂದ ಬರ್ತಾ ಇರುವಂತಹ ಲಕ್ಕಿ ನಂಬರ್ 9, 3, 3 ಅಂಡ್ ಒನ್ಸ್ ಅಗೇನ್ 4. ಸೊ 9, 3, 3, 4 ಸೀರೀಸ್ ಫ್ರಮ್ ವಿ 9, 3, 3, 4 ವಿ ಸೀರೀಸ್ ನಿಂದ ಬರ್ತಾ ಇರುವಂತಹ 48ನೇ ಲಕ್ಕಿ ಪರ್ಸನ್. ಸೊ ಕೊನೆಯ 2 ಲಕ್ಕಿ ಪರ್ಸನ್ ಗಳನ್ನ ಚೂಸ್ ಮಾಡುವಂತಹ ಸಮಯ. ಸೊ 49ನೇ ಅದೃಷ್ಟವಂತರನ್ನ ನೋಡೋಣ. ಇಲ್ಲಿ ತನಕ ನನಗೆ ಯಾವುದೇ ಗೋಲ್ಡ್ ರಿಂಗ್ ಬಂದಿಲ್ಲ, ನನ್ನ ಬೆರಳು ಇನ್ನೂ ಕೂಡ ಖಾಲಿಯಾಗಿದೆ ಅನ್ನುವಂತಹವರು, ಅವರಿಗೋಸ್ಕರ ಕೊನೆಯ 2 ಜನರಿಗೋಸ್ಕರ ಆ ಲಕ್ಕಿ ಪರ್ಸನ್ ಯಾರು ಅನ್ನುವಂಥದ್ದನ್ನು ನೋಡೋದಾದ್ರೆ, ಸೊ ಡಿ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ. ಸೊ 7803 7803 7803 ಸೀರೀಸ್ ಫ್ರಮ್ ಡಿ 49ನೇ ಗೋಲ್ಡ್ ರಿಂಗ್ ವಿಜೇತರು. ಅಂಡ್ ಫೈನಲಿ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಈ ಡ್ರಾದಲ್ಲಿ ಕೊನೆಯ 50ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂತ ಸಮಯ. 7 ತಿಂಗಳ ಕಾಲ ನಾವು ಪ್ರತಿ ತಿಂಗಳು 1,000 ಕಟ್ಟಿದ್ವಿ, ನಮ್ಗೆ ಯಾವುದೇ ಬಂಪರ್ ಪ್ರೈಸ್ ಕೂಡ ಬಂದಿಲ್ಲ ಅಂಡ್ ಗೋಲ್ಡ್ ರಿಂಗ್ ಕೂಡ ಬಂದಿಲ್ಲ. ಹಾಗಾಗಿ ಇನ್ನೂ ಕೂಡ ಸ್ಟಿಲ್ ಹಾಗೇನೆ ಕೈಗೆ ಶಾಂಪು ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥವರಿಗೋಸ್ಕರ ಕೊನೆಯ ಒಬ್ಬ ವ್ಯಕ್ತಿಗೆ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತ ಅವಕಾಶಗಳು ಸಿಗ್ತಾ ಇದೆ. ಸೊ ಕೊನೆಯ 50ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂತ ಸಮಯ. ಸೊ ರಾಯ್ಸ್ ಅವರಿಂದ ಮೊಹಮ್ಮದ್ ರಾಯ್ಸ್ ಅವರು ಚೂಸ್ ಮಾಡ್ತಾ ಇದ್ದಾರೆ. ಸೊ ಕೊನೆಯ ಆ ಲಕ್ಕಿ ಪರ್ಸನ್, ಓಕೆ, ಸೀರೀಸ್ ಫ್ರಮ್ ಆ ಲಕ್ಕಿ ಪರ್ಸನ್ ಸೀರೀಸ್ ಎಚ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ 3715 3715 3715. ಸೊ ಕೊನೆಯ ಲಕ್ಕಿ ಪರ್ಸನ್ ಇವರಾಗಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್ 50 ಜನರಿಗೂ ಅಂಡ್ ಥ್ಯಾಂಕ್ ಯು ಸೊ ಮಚ್ ರಾಯ್ಸ್ ಅವರೇ. ಸೊ 50 ಮೆಂಬರ್ಸ್ ಈಗಾಗಲೇ ನಮ್ಮ ಜೊತೆ ಚೂಸ್ ಆಗಿದ್ದಾರೆ. ಅಂಡ್ ಮುಂದಿನ ಹಂತವಾಗಿ ನಾವು ಓಕೆ, ಸೊ ಇನ್ನು ಮುಂದಿನ ಲಕ್ಕಿ ಪರ್ಸನ್ ಅನ್ನ ನೋಡುವಂತ ಸಮಯ. ಅಂದ್ರೆ ಮುಂದಿನ ಬಹುಮಾನ ಯಾವುದಿದೆ ಅಂತ ಹೇಳಿದ್ರೆ, ಮೊದಲ ಕಾಯಿನ್ ನಾವು ಪಿಕ್ ಮಾಡುವಂಥದ್ದು. ಈಗ ಮೊದಲ ಪಿಕ್ ಆಗುವಂತಹ ಕಾಯಿನ್ಸ್ ಯಾವುದು ಅಂತ ಹೇಳಿದ್ರೆ ಅದು 3 BHK ಹೌಸ್ ಪರ್ 1 ಪರ್ಸನ್. ಸೊ 3 BHK ಮನೆಯನ್ನ ಗೆಲ್ಲುವಂತ ಲಕ್ಕಿ ಪರ್ಸನ್ ಯಾರು ಅನ್ನುವಂಥದ್ದನ್ನು ನೋಡುವಂತ ಸಮಯ. ಅದಾದ ಬಳಿಕ 15 ಜನರಿಗೆ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತ ಅವಕಾಶಗಳಿದೆ. 15 ಜನರಿಗೆ ಗೋಲ್ಡ್ ನೆಕ್ಲೆಸ್ ಅನ್ನ ಗೆಲ್ಲುವಂತ ಅವಕಾಶ, 10 ಗ್ರಾಮ್ನ ಗೋಲ್ಡ್ ನೆಕ್ಲೆಸ್ ಅನ್ನ ಗೆಲ್ಲುವಂತ ಅವಕಾಶ 15 ಜನರಿಗಿದೆ. ಅದಾದ ಬಳಿಕ ಈ ತಿಂಗಳ ಒಂದು ಅಡಿಷನಲ್ ಡ್ರಾ ಆಗಿ ಸಿಗ್ತಾ ಇರುವಂತದ್ದು 10 ಜನರಿಗೆ ಐಫೋನ್ ಅನ್ನ ಗೆಲ್ಲುವಂತ ಅವಕಾಶ. ಸೊ ಹಾಗಾಗಿ ಈ 26 ಜನರನ್ನ ಚೂಸ್ ಮಾಡಬೇಕು ಅಂತ ಆದ್ರೆ 10ನೇ ತಾರೀಕಿಗಿಂತ ನಂತರನೂ ಕೂಡ ಕೆಲವರು ಪೇಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಅಂಥವರ ಕಾಯಿನ್ಗಳನ್ನು ಕೂಡ ನಾವೀಗ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದ್ರೆ ಆಫ್ಟರ್ ದ ಪೇಮೆಂಟ್ ಅಂತ ಹೇಳ್ಬೋದು. ನಾವು ಕೊನೆಯದಾಗಿ ಡಿಸೈಡ್ ಆಗಿರುವಂತದ್ದು ಪ್ರತಿ ತಿಂಗಳ 10ನೇ ತಾರೀಕಿಂದ ಮುಂಚಿತವಾಗಿ ಪೇಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಬಟ್ ಕೆಲವೊಂದು ಗಂಟೆಗಳ ಬಳಿಕ ಅಥವಾ ಒಂದು ದಿವಸದ ಬಳಿಕ ಯಾರದೆಲ್ಲ ಪೇಮೆಂಟ್ ಬಂದಿರುತ್ತೆ ಅಂಥವರ ನಂಬರ್ಗಳನ್ನು ಕೂಡ ಈಗ ನಾವು ಆಡ್ ಆನ್ ಮಾಡ್ತೀವಿ. ಅಂಡ್ ಫೈನಲಿ ಒಂದು ವಿಚಾರವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀವಿ ಪ್ರತಿಯೊಬ್ಬ ನೇರ ಪ್ರಸಾರವನ್ನು ನೋಡ್ತಾ ಇರುವವರ ಗಮನಕ್ಕೆ. ಮುಂದೆ ಬರುವಂತಹ ಪ್ರತಿ ಒಂದು ಬಹುಮಾನ ಆಗಿರ್ಬೋದು, ಅದು ಮನೆ ಆಗಿರ್ಬೋದು ಅಥವಾ ಗೋಲ್ಡ್ ನೆಕ್ಲೆಸ್ಗಳಾಗಿರ್ಬೋದು, ಐಫೋನ್ಗಳಾಗಿರ್ಬೋದು, ಈ ಎಲ್ಲ ಬಹುಮಾನಗಳ ಸರ್ಕಾರಿ ವೆಚ್ಚಗಳು ಏನಿದೆ, TDS ಅಥವಾ ಟ್ಯಾಕ್ಸ್ ರೂಪದಲ್ಲಿ ಏನೆಲ್ಲ ಪೇಮೆಂಟ್ ಮಾಡಬೇಕು ಅದನ್ನ ಗ್ರಾಹಕರೇ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಕಾರ್ಯಕ್ರಮದ ಮೊದಲನೇದಲ್ಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಹೇಳ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಬಿಕಾಸ್ ನಿಮಗೂ ಕೂಡ ಅದು ನೆನಪಿರುತ್ತೆ, ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಪ್ರತಿ ಒಂದು ಬ್ರೂಷರಲ್ಲೂ ಕೂಡ ನಾವು ಉಲ್ಲೇಖವನ್ನ ಮಾಡಿದ್ವಿ. ಸೊ ಸರ್ಕಾರಿ ವೆಚ್ಚವನ್ನ ಬಹುಮಾನ ವಿಜೇತರು ಯಾರಿದ್ದಾರೆ ಅವರೇ ಭರಿಸಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಮನೆಯ ರಿಜಿಸ್ಟ್ರೇಷನ್ ಫೀಸಸ್ಗಳು ಏನಿದೆ ಅಥವಾ ಕೆಲವೊಂದು ಐಟಮ್ಗಳು, ಬೈಕ್, ಕಾರ್ ಏನೇ ಬಹುಮಾನ ಗೆದ್ರು ಕೂಡ ಅದರ ಸರ್ಕಾರಿ ವೆಚ್ಚವನ್ನ ತಾವು ಭರಿಸಬೇಕಾಗುತ್ತೆ ಅಂತ ಹೇಳ್ದ. ಸೊ ಕಾರ್ಯಕ್ರಮದ ಮುಂದಿನ ಹಂತವನ್ನು ನೋಡೋಣ. ಸೊ ಮುಂದಿನ ಟ್ರೇ ಡಿಸ್ಪ್ಲೇ ಆಗ್ತಾ ಇದೆ. ಸೊ 6 ಸೀರೀಸ್ ಇಂದ ಬಂದಿರುವಂತಹ ನಂಬರ್ಗಳು 10ನೇ ತಾರೀಕಿಂದ ನಂತರ ಯಾರೆಲ್ಲ ಪೇಮೆಂಟ್ ಮಾಡ್ಕೊಂಡಿದ್ರಿ ಅಂಥವರ ನಂಬರ್ಗಳು ಇಲ್ಲಿ ತನಕ ಮೊದಲ ಹಂತದಲ್ಲಿ ಟ್ರೇಯಲ್ಲಿ ಕಾಣಿಸಿಕೊಂಡಿರೋದಿಲ್ಲ. ಈಗ ಅದು ಡಿಸ್ಪ್ಲೇ ಆಗ್ತಾ ಇದೆ.
ಎಸ್ ಫೈನಲಿ ಎಲ್ಲ ಪೇಮೆಂಟ್ಗಳು ಯಾರೆಲ್ಲ ಪೇಮೆಂಟ್ ಮಾಡಿದ್ದೀರಾ ಇಲ್ಲಿ ತನಕ ಅಂಥವರ ಎಲ್ಲ ಟೋಕನ್ ನಂಬರ್ಗಳು ಕೂಡ ಈಗ ಫಿಲ್ ಆಗಿವೆ. ಸೊ ಬಂಪರ್ ಡ್ರಾದಲ್ಲಿ ಆ್ಯಂಡ್ ಅದಕ್ಕಿಂತ ಮುಂಚೆ ಸೊ ಕೊನೆಯದಾಗಿ 50 ಜನ ಗೋಲ್ಡ್ ರಿಂಗ್ ವಿಜೇತರಾಗಿದ್ದಾರಲ್ವ, ಸೊ ಅವರ ನಂಬರನ್ನು ಒಂದು ಬಾರಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಗಮನಿಸ್ಬೋದು 50 ಜನ ಗೋಲ್ಡ್ ರಿಂಗ್ ವಿಜೇತರಾಗಿರುವಂಥವರ ಫ್ರೀ ಡ್ರಾದ ಮುಖಾಂತರ ಗೆದ್ದಿರುವಂತಹ 50 ಜನ. ಸೊ ಅವರ ನಂಬರ್ಗಳು ಈಗ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಬಂಪರ್ ಡ್ರಾದಲ್ಲಿ ಕನ್ಸಿಡರ್ ಮಾಡ್ತೀವಿ ನಮ್ಮ ರೂಲ್ಸ್ ಪ್ರಕಾರ. ಎಸ್, ಸೊ ಆ ಒಂದು ಟೋಕನ್ ನಂಬರನ್ನು ಕೂಡ ಫೈನಲ್ ಡ್ರಾದಲ್ಲಿ ಫಿಲ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಫೈನಲಿ ಎಲ್ಲ ನಂಬರ್ಗಳು ಕೂಡ ಈಗ ಫಿಲ್ ಆಗಿವೆ. ಸೊ ಇವತ್ತಿನ ದಿನಾಂಕದ ತನಕ ಯಾರೆಲ್ಲ ತಮ್ಮ ಪೇಮೆಂಟನ್ನು ಮಾಡಿದ್ರಿ ಅಂಥವರಿಗೆಲ್ಲರ ನಂಬರ್ಗಳು ಕೂಡ ಈಗ ಫೈನಲ್ ಡ್ರಾದಲ್ಲಿ ಫಿಲ್ ಆಗಿರುವಂಥದ್ದು. ಇನ್ನು ಕೊನೆಯ ಹಂತದ ತಯಾರಿ, ಶಫಲ್ ಮಾಡ್ತೀವಿ, ಅದಾದ ಬಳಿಕ ಕೊನೆಯ ಹಂತದ ಡ್ರಾ. ಓಕೆ, ಸೊ ಈಗ ಫೈನಲಿ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಸಂಭ್ರಮದ ಕ್ಷಣ ಅಂತ ಹೇಳ್ಬೋದು ಅಂಡ್ ಕಾತುರತೆಯಿಂದ ಕಾಯ್ತಾ ಇರುವಂತಹ ಗಳಿಗೆ ಅಂತ ಹೇಳ್ಬೋದು. ಬಿಕಾಸ್ ದ ರೀಸನ್ ವಿಷನ್ ಇಂಡಿಯಾ ಸೀಸನ್ 1 ಆಗಿರ್ಬೋದು, ಸೀಸನ್ 2 ಆಗಿರ್ಬೋದು, ಇಲ್ಲಿ ತನಕ ಯಾವುದೆಲ್ಲ ಬಹುಮಾನ ಅನೌನ್ಸ್ ಆಗಿದೆ ಆ ಎಲ್ಲ ಬಹುಮಾನಗಳು ಕೂಡ ಪ್ರತಿಯೊಬ್ಬ ವಿಜೇತರಿಗೂ ಕೂಡ ರೀಚ್ ಆಗಿದೆ ಸ್ಪೆಷಲಿ. ಸೊ ಅದರಲ್ಲೂ ಮನೆಗಳ ನಿರ್ಮಾಣ ಸೊ ಅನೇಕ ಜನರ ಕನಸಾಗಿರುತ್ತೆ. ಇವತ್ತಿನ ಈ ತಿಂಗಳ ಡ್ರಾದಲ್ಲೂ ಕೂಡ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಡ್ರಾ ಇವತ್ತು ನಡೀತಾ ಇರುವಂತದ್ದು. ಯಶಸ್ವಿ 7 ತಿಂಗಳ ಡ್ರಾಗಳನ್ನ ಕಂಪ್ಲೀಟ್ ಮಾಡಿರುವಂತಹ ಈ ಸಂಸ್ಥೆ ಈಗ 8ನೇ ತಿಂಗಳ ಡ್ರಾದಲ್ಲಿ ಬಂಪರ್ ಬಹುಮಾನವಾಗಿ ಎಲ್ಲರ ಕಣ್ಣು ಪ್ರಮುಖವಾಗಿರುವಂತದ್ದು 3 BHK ಮನೆ ಮೇಲೆ. ಸೊ ನಾವು ಸ್ವಂತ ಮನೆಯಲ್ಲಿ ಇರುವಂತವರಾಗಿರ್ಬೋದು ಅಥವಾ ಬಾಡಿಗೆ ಮನೆಯಲ್ಲಿ ಇರುವಂತವರಾಗಿರ್ಬೋದು, ಮನೆ ಕಟ್ಟಬೇಕು ಅನ್ನುವಂತಹ ಕನಸನ್ನ ಕಂಡಂತವರಾಗಿರ್ಬೋದು, ಅಥವಾ ಗೃಹ ಪ್ರವೇಶ ಆಗಿದೆ ಇನ್ನೊಂದು ಮನೆ ಇದ್ರೆ ಬಾಡಿಗೆ ಕೊಟ್ಟು ನಮ್ಮ ಮನೆಯ ಲೋನ್ ಅನ್ನ ಕ್ಲಿಯರ್ ಮಾಡಬಹುದು ಅನ್ನುವಂಥವರಾಗಿರ್ಬೋದು, ಅಥವಾ ಮನೆಯಲ್ಲಿ ಒಂದು ಮದುವೆ ಇದೆ, ಮದುವೆಯ ಸಂದರ್ಭದಲ್ಲಿ ಒಂದು ಹೊಸ ಮನೆ ನಿರ್ಮಾಣ ಆಗಿದ್ರೆ ನಮ್ಮ ಮನೆಗೂ ಕೂಡ ಒಂದು ಖುಷಿ ಅನ್ನುವಂಥವರಾಗಿರ್ಬೋದು, ಅಥವಾ ಅನೇಕ ವರ್ಷಗಳಿಂದ ಒಂದು ಮನೆ ಅನ್ನುವಂಥದ್ದು ಬೇಕು ಅನ್ನುವಂಥ ಕನಸನ್ನ ಕಂಡಿರುವವರು. ಸೊ ಶಾಸ್ತ್ರವು ಕೂಡ ಹೇಳುವಂಥದ್ದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅನ್ನುವಂಥ ಮಾತಿದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಋಣ ಅನ್ನುವಂಥದ್ದು ಇದ್ರೆ ಮಾತ್ರ ಆತ ತನ್ನ ಜೀವನದಲ್ಲಿ ಒಬ್ಬಾಕೆ ಪತ್ನಿಯನ್ನ ಅಥವಾ ಪುತ್ರರನ್ನ ಅಥವಾ ಮನೆಯನ್ನೂ ಕೂಡ ಪಡೆಯೋದಕ್ಕೆ ಸಾಧ್ಯ ಅಂತೆ. ಆ ಋಣ ಇಲ್ಲದಿದ್ರೆ ಅದು ಯಾವುದೂ ಕೂಡ ಸಿಗೋದಿಲ್ಲ. ಹಾಗಾಗಿ ಇವತ್ತು ಯಾರು ಋಣವನ್ನ ಮಾಡಿದ್ದಾರೆ ಅಂಥವರಿಗೆ ಒಂದು ಮನೆ ಸಿಗುತ್ತೆ. ಆ ಮನೆ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಸೊ ಒಬ್ಬ ವ್ಯಕ್ತಿಗೆ 3 BHK ಮನೆಯನ್ನ ಗೆಲ್ಲುವಂತಹ ಸಮಯ. ಸೊ ಕನಸಿನ ಮನೆಯನ್ನ ನಿಮ್ಮ ಮನೆಯನ್ನಾಗಿ ಮಾಡಿಸುವಂತಹ ಒಂದು ಕ್ಷಣ. ಸೊ ನನಸಾಗಿಸುವಂತಹ ಸಮಯಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿ ಸೊ ಅಬ್ದುಲ್ ಸತ್ತಾರ್ ಫ್ರಮ್ ಪುತ್ತೂರು. ಸೊ ಪುತ್ತೂರಿಂದ ಬಂದಿರುವಂತಹ ಅಬ್ದುಲ್ ಸತ್ತಾರ್ ಅವರು ದಯವಿಟ್ಟು ಜಾಯ್ನ್ ಆಗ್ಬೇಕಂತ ಕೇಳ್ಕೊಡ್ತಾ ಇದ್ವಿ. ಸೊ ಮುಂದಿನ ಮನೆಯನ್ನ ಡ್ರಾ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿ ಸೊ ಬಲ್ ಸಿಟಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಮುತ್ತಿನ ನಗರಿಯ ಪುತ್ತೂರಿಂದ ಬಂದಿರುವಂತಹ ನಮ್ಮ ಹೆಮ್ಮೆಯ ಅತಿಥಿ ಸೊ ಅಬ್ದುಲ್ ಸತ್ತಾರ್ ಅವರು. ಸೊ ಮುಂದಿನ ಈ ಒಂದು ಲಕ್ಕಿ ಪರ್ಸನ್ ಯಾರು ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಸೊ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಬಹು ಮುಖ್ಯವಾಗಿರುವಂತಹ ಪ್ರಮುಖವಾಗಿರುವಂಥ ಡ್ರಾ ಇದಾಗಿದೆ. ಸೊ ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ ಯಾರಿಗೆ ಹೋಗುತ್ತೆ ಈ ಒಂದು ಲಕ್ಕಿ ಮನೆ ಅನ್ನುವಂಥದ್ದನ್ನ. ಸೊ ನೋಡೋಣ. ಎಸ್, ಬಂಬರ್ ಡ್ರಾ ಸರ್. ಸೊ ತಮ್ಮ ಕೈಯಿಂದಲೇ ಆಗ್ಬೇಕು ಅನ್ನುವಂಥ ಒಂದು ಆಸೆ ಸಂಸ್ಥೆಯವರಿಗೂ. ಸೊ ಹಾಗಾಗಿ ಪುತ್ತೂರಿಂದ ಬಂದಿದ್ದೀರಾ 3 BHK. ನೀವು ಕೂಡ ಜಾಯ್ನ್ ಆಗಿದ್ದೀರಿ ಸರ್ ಈ ಒಂದು ಇದಕ್ಕೆ? ಹೌದಾ? ಸೊ ತಮ್ಗೇನೆ ಬಂದ್ರು. ಓಕೆ,
ಓಕೆ, ಅವ್ರಿಗಂತೂ ತುಂಬಾನೇ ವಿಶ್ವಾಸ ಇದೆ, ನನಗಂತೂ ಬರೋದಿಲ್ಲ, ನನ್ನ ಪಕ್ಕದ ಮನೆಯವ್ರಿಗೂ ಬಂದ್ರು ಓಕೆ, ನನಗಂತೂ ಬರೋದೇ ಇಲ್ಲ ಅಂತ ಹೇಳಿ. ನೋಡೋಣ ಸರ್, ತಮ್ಮ ಅದೃಷ್ಟನೂ ಇರ್ಬೋದು ಅಥವಾ ಯಾರ ಅದೃಷ್ಟ ಯಾವ ತರ ಇದೆ ಅನ್ನುವಂಥದ್ದು ನೋಡೋಣ. ಸೊ ಮುಂದ್ಗಡೆ ನೋಡಿ ಸರ್, ಜಸ್ಟ್ ಒಂದು ಶಫಲ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ಮ ಕಡೆಯಿಂದ. ಪುತ್ತೂರಿನವರಿಗೆ ಬಂದ್ರು ಓಕೆ, ಮಂಗಳೂರಿನವರಿಗೂ ಬಂದ್ರು ಓಕೆ, ಬೆಂಗಳೂರವ್ರಿಗೆ ಬಂದ್ರು ಓಕೆ, ಕಾರಾವರ, ಹಾಸನ ಅಥವಾ ಯಾವ ಊರವ್ರಿಗೆ ಬಂದ್ರು ಓಕೆ. ಬಿಕಾಸ್ ರೀಸನ್, ಪ್ರತಿ ಒಂದು ಊರಿನವರು ಕೂಡ ನಮ್ಮ ಸದಸ್ಯರು ನಮ್ಮ ಮೇಲೆ ನಂಬಿಕೆಯನ್ನ ಇರಿಸಿ ಪ್ರತಿ ತಿಂಗಳು ಕೂಡ 1,000 ಪೇ ಮಾಡ್ತಾ ಇದ್ದಾರೆ ಸ್ಪೆಷಲಿ. ಸೊ ಹಾಗಾಗಿ ಕರ್ನಾಟಕದ ಅಂಡ್ ಕೇರಳ ಭಾಗದಿಂದಲೂ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಎಲ್ಲರನ್ನೂ ಕೂಡ ನಮ್ಮ ಸದಸ್ಯರು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಕೊನೆಯ ಬಾರಿ ಶಫಲ್ ಆಗ್ತಾ ಇದೆ ಅವ್ರ ಕಡೆಯಿಂದ. ಎಸ್, ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ ಸರ್. ಎಸ್, ಡನ್. ಓಕೆ, ಸೊ ಅವರಿಗೂ ಕೂಡ ಒಂದು ಆಸೆ, ಎಲ್ರಿಗೂ ಮನೆ ಸಿಗುವಂತ ಭಾಗ್ಯ ಇರಲಿ ಅಂಡ್ ಯಾರಿಗೂ ಕೂಡ ಮಿಸ್ ಆಗುವಂಥದ್ದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಅವರು ಕೂಡ ಶಫಲ್ ಮಾಡಿದ್ದಾರೆ. ಸೊ ಒಂದು ಬಾರಿ ಕೈ ತೋರಿಸೋಣ ಸರ್, ಯಾವುದೇ ಕಾಯಿನ್ ಇಲ್ಲ. ಸೊ ಮುಂದ್ಗಡೆ ಕೆಮೆರಾ ಇದೆ, ಕೆಮೆರಾ ನೋಡ್ತಾ ಒಂದು ಕಾಯಿನ್ ಅನ್ನು ಪಿಕ್ ಮಾಡಿ ಸರ್. ಹಾಗೆ ಸೊ ಮುಂದ್ಗಡೆ ಕೆಮೆರಾ ನೋಡ್ತಾ ಇರಿ. ಸೊ ಕೆಮೆರಾ ನೋಡ್ತಾ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಮೊದಲ ಬಂಪರ್ ಬಹುಮಾನ ಸೊ ಯಾವುದು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಸೊ ಆಲ್ರೆಡಿ ಕಾಯಿನ್ ಅಂತೂ ನಮ್ಮ ಜೊತೆ ಜಾಯ್ನ್ ಆಗಿದೆ. ಲಕ್ಕಿ ನಂಬರ್, ಲಕ್ಕಿ ಸೀರೀಸ್ ಅನ್ನ ಗಮನಿಸೋಣ ಮೊದಲಾಗಿ. ಸೊ ಅದರ ನಂತರ ಮಜಾ ಜಾಸ್ತಿ ಇರುವಂತದ್ದು. ಸೊ ಇವತ್ತು ಅಂಡ್ ಕಳೆದ ಕೆಲವೊಂದು ತಿಂಗಳ ಡ್ರಾದಲ್ಲಿ ಗಮನಿಸೋದಾದ್ರೆ ತುಂಬಾನೇ ಲಕ್ಕಿಯೆಸ್ಟ್ ಆಗಿರುವಂತ ಒಂದು ಸೀರೀಸ್ ಅಂತಾನೆ ಹೇಳ್ಬೋದು. ಆ ಸೀರೀಸ್ ಯಾವುದು ಅಂತ ಹೇಳಿದ್ರೆ ಸೀರೀಸ್ ಫ್ರಮ್ ಆರ್. ಸೊ ರಾಯಲ್ ಆಗಿ ಈ ಬಾರಿ ಎಂಟ್ರಿ ಆಗುವಂತಹ ಸಮಯ ಸೀರೀಸ್ ಫ್ರಮ್ ಆರ್. ಆರ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ ಸೊ 4 ಡಿಜಿಟ್ ನ ಸಂಖ್ಯೆ ಯಾರು ಅನ್ನೋಂಥದ್ದು ನೋಡೋಣ. ಸೊ ಮಿಕ್ಕಂತಹ 8 ಸೀರೀಸ್ನವರು ಈಗ ಸ್ವಲ್ಪ ಬೇಸರ ಆಗ್ಬೋದು, ಪರವಾಗಿಲ್ಲ, ನಿಮಗೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಬಹುಮಾನಗಳು ಬಾಕಿ ಇದೆ. ಸೊ 6 ಸೀರೀಸ್ ನಿಂದ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವರು ಗಮನಿಸಿಕೊಳ್ಳಿ. ತಮ್ಮ ಮೊದಲ ಸೀರೀಸ್ 0. ಸೊ ಮೊದಲ ಸಂಖ್ಯೆ 0 ಆಗಿದೆ. ಸೊ 6 ಸೀರೀಸ್ ನಿಂದ ಮೊದಲ ಸಂಖ್ಯೆ 0. ಸೊ ಹಾಗಾಗಿ 3 ನಂಬರ್ಗಳು ಅಂತಾನೆ ಹೇಳ್ಬೋದು, 3 ಡಿಜಿಟ್ ನಂಬರ್ ಅಂತಾನೆ ಹೇಳ್ಬೋದು. ಸೊ ಮೊದಲ ಸಂಖ್ಯೆ ಹಾಗಾದ್ರೆ ಗಮನಿಸೋದಾದ್ರೆ ಮೊದಲ ಸಂಖ್ಯೆ ರಿವೀಲ್ ಆಗ್ತಾ ಇರುವಂತದ್ದು 8. ಓಕೆ, ಸೊ 8 ಇದರ ನಂಟು ಏನು ಅನ್ನುವಂಥದ್ದನ್ನು ನೋಡೋಣ. ಸೊ 8 ಆಗಿದೆ. ಸೊ ಮೊದಲ ಸಂಖ್ಯೆ 8, R8. ಸೊ ಮುಂದಿನ 2ನೇ ಸಂಖ್ಯೆ ರಿವೀಲ್ ಆಗ್ತಾ ಇದೆ 83, R083. ಸೊ ಯಾವತ್ತೂ ಹೇಳೋ ತರ ಇವತ್ತು ಕೂಡ ಮತ್ತೊಮ್ಮೆ ರಿಪೀಟ್ ಮಾಡೋಣ. 10 ಜನರ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ ನೇರ ಪ್ರಸಾರ ನೋಡ್ತಾ ಇರುವವರಲ್ಲಿ. ಸೊ ನೇರ ಪ್ರಸಾರ 1000ಕ್ಕೂ ಅಧಿಕ ಜನ ನೋಡ್ತಾ ಇರ್ಬೋದು, ಆದ್ರೆ ಅದರಲ್ಲಿ 10 ಜನರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂತ ಹೇಳಿದ್ರೆ 83 ಆಯ್ತು, ಇನ್ನು ಮುಂದೆ ಇರುವಂತದ್ದು ಒಂದೇ ಒಂದು ನಂಬರ್, ಅದು 0, 1, 2, 3, 4, 5, 6, 7, 8 and 9 ಕೂಡ ಆಗಿರ್ಬೋದು. ಆ 10 ಸಂಖ್ಯೆ ಯಾವುದು ಅನ್ನುವಂಥದ್ರಲ್ಲಿ ಕುತೂಹಲ ಇರುವಂತದ್ದು. ಹಾಗೆ ಫೈನಲಿ 10 ಜನರಲ್ಲಿ ಒಬ್ಬ ವ್ಯಕ್ತಿಗೆ ಹೋಗ್ತಾ ಇದೆ ಮನೆ. ಆ ಲಕ್ಕಿ ಪರ್ಸನ್ ಮತ್ತೆ ಯಾರು ಅಲ್ಲ, 832. ಸೊ ಆರ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಲಕ್ಕಿ ಸಂಖ್ಯೆ 0832. ಸೊ ಇವತ್ತಿನ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ 3 BHK ಮನೆಯನ್ನ ಗೆಲ್ತಾ ಇರುವಂತಹ ಆ ಲಕ್ಕಿ ಪರ್ಸನ್ ಸೊ ಮತ್ತೆ ಯಾರು ಅಲ್ಲ, ಅವರ ಹೆಸರಿಗೆ ರಿವೀಲ್ ಆಗ್ತಾ ಇದೆ. ಸೊ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಣ ಅವ್ರು ಯಾರು ಅಂತ ಹೇಳಿ. ಓಕೆ, ಸೊ ನೇರಳಕಟ್ಟೆ. ಓಕೆ, ಸೊ NM ಗಣೇಶ್ ನೇರಳಕಟ್ಟೆ. ಸೊ ನೇರಳಕಟ್ಟೆ ನೋಡೋದಾದ್ರೆ ನಮಗೆ ಕೆಲವೊಂದು ಪ್ರದೇಶದಲ್ಲಿದೆ ನೇರಳಕಟ್ಟೆ. ಆ ಕಡೆ ಹೋಗೋದಾದ್ರೆ ನಮ್ಮ ಮಾಣಿ ಕಡೆ ಇದೆ ಕಬಕ ನೇರಳಕಟ್ಟೆ, ಅಥವಾ ಕುಂದಾಪುರ ಕಡೆನೂ ಇದೆ. ಸೊ ಹಾಗಾಗಿ ಯಾವ ನೇರಳಕಟ್ಟೆ ನೋಡೋಣ. ಸೊ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಕಡೆಯಿಂದ NM ಗಣೇಶ್ ಅವರಿಗೆ ಹೋಗಿದೆ. ಸೊ ನೋಡೋಣ ಅದು ನಿಮ್ಮ ಪುತ್ತೂರಿಗೆ ಬಂತ ಅಂತ ಹೇಳಿ. ಎಸ್, ಸಂತೋಷ, ಖಂಡಿತವಾಗಿಯೂ ಕೂಡ ನೀವು ಕೂಡ ಅದೇ ಪುತ್ತೂರು ಭಾಗದವರು. ಸೊ ಥ್ಯಾಂಕ್ ಯು. ಅವರು ಮೊದಲೇ ಹೇಳಿರೋ ತರ ನನಗೆ ಬರದೇ ಇದ್ರು ಪರವಾಗಿಲ್ಲ, ನಮ್ಮ ಊರವ್ರಿಗೆ ಬಂದ್ರು ಕೂಡ ಒಂದು ಖುಷಿ ಅಂತ ಹೇಳಿ. ಸೊ ನೇರಳಕಟ್ಟೆ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿದೆ. ಯಾವ ನೇರಳಕಟ್ಟೆ ಅನ್ನುವಂಥದ್ದನ್ನು ನೋಡೋಣ. ಅಂಡ್ NM ಗಣೇಶ್, ಸೊ ಇವರಿಗೆ ಹೋಗ್ತಾ ಇದೆ ಮೊದಲ ಬಹುಮಾನ 3 BHK ಮನೆಯನ್ನು ಗೆಲ್ಲುವಂತ ಅವಕಾಶ. ಓಕೆ, ಹಲೋ 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 ಓಕೆ, ಸೊ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಸೊ ಒನ್ಸ್ ಅಗೇನ್ ಕಾಂಟ್ಯಾಕ್ಟ್ ಮಾಡೋಣ.
ಸೊ ನಂಬರ್ ಗಮನಿಸೋದಾದ್ರೆ ಆರ್ ಸೀರೀಸ್ನಿಂದ 0832. ಸೊ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಬಿಸಿ ಬರ್ತಾ ಇದೆ ನಂಬರ್. ಆರ್ ಸೀರೀಸ್ನಿಂದ 0832. ನೇಮ್ ಬಂದ್ಬಿಟ್ಟು ಗಣೇಶ್, ನೇರಳಕಟ್ಟೆ ಗಣೇಶ್. ಓಕೆ, ಹಲೋ ಸರ್, ಕೇಳಿಸ್ತಾ ಇದೆಯಾ? ಓಕೆ, ಹಲೋ. ಎಸ್, ಓಕೆ ಸರ್, ಇದು ವಿಷನ್ ಇಂಡಿಯಾದಿಂದ ಬಕ್ರ ನಾನೇ ಅದ್ನ ಅಂತ ಹಾಗಾದ್ರೆ. ಓಕೆ ಸರ್, ಏನಿವೆ, ಕಂಗ್ರ್ಯಾಚುಲೇಷನ್ ಸರ್. ಹೇಗೆ ಅನಿಸ್ತಾ ಇದೆ? ಓಕೆ, ಈ ಕಡೆ ಈಗ ಡೌಟ್ ಇರುವಂತದ್ದು, ನೀವು ಯಾವ ಊರವರು ಅಂತ ಹೇಳಿ ಸ್ಪೆಷಲಿ. ಸರ್, ಇದು ಪುತ್ತೂರು ಬಂಟ್ವಾಳ ತಾಲೂಕು ಮಾನಿ ಹತ್ರ. ವಾವ್, ಡೆಫಿನೆಟ್ಲಿ ಪುತ್ತೂರಿಗೆ ಹೋಗಿದೆ. ಸೊ ಕಂಗ್ರ್ಯಾಚುಲೇಷನ್, ಪುತ್ತೂರಿನ ನೇರಳಕಟ್ಟೆ. ಹೌದು, ಓಕೆ, ಇಂಡಿಯನ್ ಆಡಿಟೋರಿಯಂ ಹಾಲ್ ಬರುತ್ತೆ. ಓಕೆ ಓಕೆ, ತಮ್ಮ ನಂಬರ್ ಒಂದ್ಸಲ ರಿಪೀಟ್ ಮಾಡ್ಬೋದಾ ಸರ್? ಯಾವ ಟೋಕನ್ ನಂಬರ್ ತಗೊಂಡಿದ್ರಿ? ಅಲ್ಲ, ಟೋಕನ್ ನಂಬರ್ ಸರ್. ಹಾ, 832. ಓಕೆ, ಸೊ ತಮ್ಮ ಹೆಸರು ಸರ್? ಜಸ್ಟ್ 2 ಮಿನಿಟ್ಸ್ ಮುಂಚೆ ಲೈವ್ ಓಪನ್ ಮಾಡಿದೆ ಸರ್, ನನ್ನ ನಂಬರ್ ಫಸ್ಟ್ ಬಂದಿದೆ. ಓಕೆ, ತಮ್ಮ ಅದೃಷ್ಟ ಆ ತರ ಇದೆ ಸರ್. ಇಲ್ಲಿ ನೇರ ಪ್ರಸಾರ ಪ್ರಾರಂಭ ಆಗಿ ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಬಟ್ ನೀವು 2 ನಿಮಿಷಕ್ಕಿಂತ ಮುಂಚೆ ಜಾಯಿನ್ ಆಗಿರುವಂತದ್ದು. ಬಿಕಾಸ್ ದ ರೀಸನ್, ತಮ್ಮ ಅದೃಷ್ಟ ಇರುವಂತದ್ದು ಈ ಮನೆಯಲ್ಲಿ. ಮನೆನಾ ಸರ್? ಎಸ್, 3 BHK ಮನೆಯನ್ನ ಗೆದ್ದಿದ್ದೀರಾ. ತಾವಿರುವಂತ ಮನೆ ಈಗ ಸ್ವಂತನ ಸರ್? ಗೊತ್ತಾಗ್ತಿಲ್ಲ. ತಾವೀಗ ವಾಸಿಸ್ತಾ ಇರುವಂತ ಮನೆ ಅಟ್ ಪ್ರೆಸೆಂಟ್ ಇರುವಂತದ್ದು? ನಮ್ದು ಸ್ವಂತ ಮನೆ ಸರ್. ಓಕೆ, ಎಲ್ಲಿ? ನೇರಳಕಟ್ಟೆಯಲ್ಲಿ ಇದೆಯಾ? ನೇರಳಕಟ್ಟೆಯಲ್ಲಿ. ಹೌದು. ಓಕೆ ಓಕೆ, ಸೊ ಎನಿವೇ, ತಮ್ಮ ಅದೃಷ್ಟದ ಪರೀಕ್ಷೆಯಿಂದ ಈ ಬಾರಿ 3 BHK ಮನೆಯನ್ನ ಗೆಲ್ಲುವಂತ ಅವಕಾಶ ತಮ್ಮದಾಗಿದೆ. ಸೊ ಕಂಗ್ರ್ಯಾಚುಲೇಷನ್ ಸರ್. ಏನ್ ಅನಿಸ್ತಾ ಇದೆ ವಿಷನ್ ಇಂಡಿಯಾ ಬಗ್ಗೆ? ತುಂಬಾ ಖುಷಿ ಇದೆ ಸರ್. ಆಕ್ಚುಲಿ ತುಂಬಾ ಸಲ ಮೇಡಮ್ಸ್ ಎಲ್ಲ ಫೋನ್ ಮಾಡ್ತಾರೆ, ಅವಾಗೆಲ್ಲ ಕೇಳ್ತೀನಿ, ಸರ್ ಇದು ಸಿಗುತ್ತಲ್ಲ ಅಂತ. ಬಟ್ ಅದನ್ನು ನಿನ್ನೆ ನಾನು ಪೇಮೆಂಟ್ ಮಾಡಿದೆ, ನಿನ್ನೆ ಆಕ್ಚುಲಿ. ಓಕೆ, ಓಹೋ, ಲೇಟ್ ಪೇಮೆಂಟ್ ಆಗಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಸಮಯಗಳ ಕಾಲ, ಐ ಮೀನ್ 8 ತಿಂಗಳುಗಳ ಕಾಲ ನಮ್ಮ ಮೇಲೆ ನಂಬಿಕೆಯನ್ನ ಇರಿಸಿ ಪ್ರತಿ ತಿಂಗಳು 1,000 ಪೇಮೆಂಟ್ ಮಾಡ್ತಾ ಇದ್ರಿ, ಯಾವುದೇ ಬಹುಮಾನ ಬರೆದಿದ್ರು ಕೂಡ. ಬಟ್ ತಮ್ಮ ತಾಳ್ಮೆ ಒಂದು ಸಾಕ್ಷಿಯಾಗಿದೆ ಇವತ್ತಿನ ಈ ವೇದಿಕೆ. ಸೊ ತಾಳಿದವನು ಬಾಳಿಯಾನು ಅನ್ನುವಂತ ಮಾತಿನ ಹಾಗೆ. ಸೊ ಎಷ್ಟು ತಾಳ್ಮೆಯಿಂದ ಕಾಯ್ತೇವೋ. ಒಂದು ಸಣ್ಣ ಗೋಲ್ಡ್ ರಿಂಗ್ ಬರೆದಿದ್ರು ಕೂಡ ಪರವಾಗಿಲ್ಲ, ಒಂದು 3 BHK ಮನೆ ಬಂದಿದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪುತ್ತೂರಿನ ನೇರಳಕಟ್ಟೆಯ ಗಣೇಶ್ ಅವರಿಗೆ ಹೋಗ್ತಾ ಇದೆ ಮೊದಲ 3 BHK ಮನೆ. ಸೊ 1 ಸೆಕೆಂಡ್ ಶಫಲ್ ಮಾಡೋಣ. ಸೊ 3 BHK ಮನೆ ಹೋಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ ಅವರಿಗೆ. ಸೊ ಅವರು ಹೇಳೋ ತರ, ನಿನ್ನೆ ಎಷ್ಟೇ ಪೇಮೆಂಟ್ ಮಾಡಿದ್ವಿ, ನಮ್ಗೆ ಯಾವುದೇ ಬಹುಮಾನಗಳು ಬರೋದಿಲ್ಲ ಅನ್ನುವಂಥ ಒಂದು ಸಣ್ಣ ಮಟ್ಟಿಗಿನ ನಿರಾಸೆ ಇತ್ತು ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ಪೇಮೆಂಟ್ ಮಾಡೋದಕ್ಕೂ ಕೂಡ ನಾವು ಹಿಂಜರಿತಾ ಇದ್ವಿ. ಬಟ್ ಏನೋ ಒಂದು ಮನಸ್ಸು ಮಾಡಿ ಕೊನೆಯ ಹಂತದಲ್ಲಿ ಪೇಮೆಂಟ್ ಮಾಡಿದ್ವಿ. ಪೇಮೆಂಟ್ ಮಾಡಿರೋದ್ರಿಂದ ಇವತ್ತು ಅವರ ಅದೃಷ್ಟ, ಅದು ಕೂಡ ಕಾರ್ಯಕ್ರಮ ಪ್ರಾರಂಭ ಆಗಿ 2 ಗಂಟೆ ಆಯಿತು. ಬಟ್ 2 ನಿಮಿಷಕ್ಕಿಂತ ಮುಂಚೆ ಅಷ್ಟೇ ಅವರು ನೇರ ಪ್ರಸಾರದಲ್ಲಿ ಜಾಯ್ನ್ ಆಗಿದ್ರು. ಸೊ ಅವರ ಅದೃಷ್ಟ ಯಾವ ತರ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡಿದ್ವಿ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಮುಂದಿನ ಅದೃಷ್ಟದ ಸಂಖ್ಯೆಗಳನ್ನ ನೋಡುವಂತಹ ಸಮಯ ಇದೆ. ಓಕೆ, ಸೊ ಮುಂದಿನ ಬಹುಮಾನವನ್ನು ನಾವು ಗಮನಿಸೋದಾದ್ರೆ, ನಿಮಗೆ ಆಲ್ರೆಡಿ ನಾವು ಡಿಸ್ಪ್ಲೇ ಮಾಡಿದ್ದೇವೆ. 15 ಜನರಿಗೆ ಗೋಲ್ಡ್ ನೆಕ್ಲೆಸ್ಗಳು, 10 ಗ್ರಾಮ್ ಮೌಲ್ಯದ ಗೋಲ್ಡ್ ನೆಕ್ಲೆಸ್ ಅನ್ನ ಬಹುಮಾನವಾಗಿ ನೀಡ್ತಾ ಇರುವಂತದ್ದು 15 ಜನ ಇದ್ದಾರೆ. ಸೊ 15 ಜನ ಯಾರು ಅನ್ನುವಂಥದ್ದನ್ನ ವೆರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ನಮ್ಮ ಜೊತೆ ಇರುವಂತಹ ಅತಿಥಿ ಸೊ ರಿಜ್ವಾನ್ ಉಳ್ಳಾಲ್ ಇದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಓಕೆ, ಸಾರಿ, ಮೊಹಮ್ಮದ್ ಅಜ್ಲಮುಗೇರು, ಮೊಹಮ್ಮದ್ ಅಜ್ಲಮುಗೇರು ಅವರಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಂದಿನ ಗೋಲ್ಡ್ ನೆಕ್ಲೆಸ್ಗೋಸ್ಕರ. ಎಸ್ ಸರ್, ಬನ್ನಿ. ಎಸ್ ಸರ್, ಶಫಲ್ ಮಾಡ್ತಾ ತಾವು ನಂಬರ್ ತೆಗೀರಿ. ಆಲ್ರೆಡಿ ಆಗತ್ತೆ ತೆಗ್ದಿರೋ ತರ. ಜಸ್ಟ್ ಒಂದು ಶಫಲ್ ಮಾಡಿ ಸರ್, ಒಂದು ಸ್ಟೆಪ್ ಮುಂದೆ ಬನ್ನಿ, ಪರವಾಗಿಲ್ಲ. ಓಕೆ, ಎಸ್, ಮುಂದ್ಗಡೆ ನೋಡಿ, ಕೆಳಗೆ ನೋಡುವಂಥದ್ದು ಬೇಡ, ಮುಂದ್ಗಡೆ ನೋಡಿ ಸರ್. ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡ್ತಾ. ಓಕೆ, ಎಸ್. ಸೊ ಕೈಯಲ್ಲಿ ಯಾವುದೇ ಕಾಯಿನ್ಸ್ಗಳಿಲ್ಲ. ಒಂದು ಕಾಯಿನನ್ನು ಪಿಕ್ ಮಾಡಿ ಸರ್. ಸೊ ವಿಷನ್ ಇಂಡಿಯಾ ಸೀಸನ್ 2ರ 8ನೇ ತಿಂಗಳ ಮೊದಲ 10 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ವಿಜೇತರು ಯಾರು ಅನ್ನುವಂಥದ್ದು ನೋಡುವಂತ ಸಮಯ. ಸೊ ಮನೆ ಸಿಗದಿದ್ರು ಕೂಡ ಪರವಾಗಿಲ್ಲ,
ಮನೆಗಿಂತಲೂ ಇನ್ನೊಂದು ಆಸ್ತಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಆ, ಭೂಮಿ ಮತ್ತು ಚಿನ್ನ ಅಂತೆ ಅದು ಯಾವತ್ತಿಗೂ ಕೂಡ ನಶಿಸದಂತ ಆಸ್ತಿ. ಸೊ ಚಿನ್ನ ಎಷ್ಟು ನಾವು ಬೆಳೆಸ್ತೀವಿ ಅದು ಮುಂದಿನ ಹಂತದಲ್ಲಿ ನಮಗೆ ದೊಡ್ಡ ಮಟ್ಟದ ಆಸ್ತಿ ಆಗುತ್ತೆ. ಸೊ ಅಂತಹ ಆಸ್ತಿಯಲ್ಲಿ ಒಂದಾಗಿರುವಂತಹ 10 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನ ಗೆಲ್ತಾ ಇರುವಂತಹ ಮೊದಲ ಅದೃಷ್ಟವಂತರು ಎಚ್ ಸೀರೀಸ್ ನಿಂದ ಬರ್ತಾ ಇರುವಂತದ್ದು. ಸೀರೀಸ್ ಫ್ರಮ್ ಎಚ್ 5377 5377 5377 ಸೀರೀಸ್ ಫ್ರಮ್ ಎಚ್. ಸಾಕ್ಷಿ ಮೂಡಬಿದ್ರೆ. ಸೊ ಎಚ್ ಸೀರೀಸ್ ನಿಂದ ಬರ್ತಾ ಇರುವಂತಹ ಮೊದಲ ಸಂಖ್ಯೆ 5377. ಸೊ ಅದೃಷ್ಟವಂತರು ಸಾಕ್ಷಿ ಫ್ರಮ್ ಮೂಡಬಿದ್ರೆ. ಸೊ ಕಂಗ್ರಾಚುಲೇಷನ್ ಸಾಕ್ಷಿ ತಮಗೆ. ಸೊ ತಮ್ಮ ಜೀವನಕ್ಕೆ ಐ ಮೀನ್ ಮದುವೆ ಆಗದವ್ರಂತಾದ್ರೆ ತಮ್ಮ ಮದುವೆಗೂ ಕೂಡ ಆಗುತ್ತೆ ಗೋಲ್ಡ್ ನೆಕ್ಲೆಸ್. ಮದುವೆ ಆಗಿರೋರಾದ್ರೂ ಕೂಡ ಪರವಾಗಿಲ್ಲ, ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೂ ಕೂಡ ಆಗುತ್ತೆ. ಎನಿವೇ ಸೊ ತಮ್ಮ ಮನೆಗೆ ತಮ್ಮ ಮನೆಯವರಿಗಾದ್ರೂ ಕೂಡ ಯೂಸ್ ಆಗುತ್ತೆ. ಸೊ ತಾವು ಕಟ್ಟಿರುವಂತಹ 1,000 ಮೌಲ್ಯಕ್ಕೆ 10 ಗ್ರಾಮ್ ಮೌಲ್ಯದ ಚಿನ್ನದ ನೆಕ್ಲೆಸ್ಗಳು ಉಡುಗೊರೆಯಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎರಡನೇ ಅದೃಷ್ಟವಂತರನ್ನ ನೋಡುವಂತಹ ಸಮಯ. ಸರ್ ಓಕೆ ಯಾ ಓಕೆ, ಮುಂದಿನ ಎರಡನೇ ಅದೃಷ್ಟದ ಸಂಖ್ಯೆ. ಸೊ ಮುಂದುಗಡೆ ನೋಡ್ತಾ ಎಸ್ ತೆಗೀರಿ ಸರ್ ತೆಗಿ. ಸೊ ಎರಡನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ ಬರ್ತಾ ಇದೆ. ಡಿಫ್ರೆಂಟ್ ಆಗಿರುವಂತಹ ಸೀರೀಸ್. ಎಂ ಸೀರೀಸ್ ನಿಂದ 4048 4048 4048 ಸೀರೀಸ್ ಫ್ರಮ್ ಎಂ 4048. ಪ್ರದೀಪ್ ಶೆಟ್ಟಿ ಫ್ರಮ್ ಹಂಪನಗಟ್ಟೆ ಮ್ಯಾಂಗಳೂರು. ಸೊ ಪ್ರದೀಪ್ ಶೆಟ್ಟಿ ಅವರಿಗೆ ಬರ್ತಾ ಇದೆ ಮೂರನೇ ಅದೃಷ್ಟವಂತರು ಎರಡನೇ ಅದೃಷ್ಟವಂತರು ಗೋಲ್ಡ್ ನೆಕ್ಲೆಸ್ 10 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನ ಗೆದ್ದಿದ್ದಾರೆ ಪ್ರದೀಪ್ ಶೆಟ್ಟಿ ಹಂಪನಗಟ್ಟೆ ಫ್ರಮ್ ಮ್ಯಾಂಗಳೂರು. ಸೊ ಕಂಗ್ರಾಚುಲೇಷನ್. ಸೊ ಮುಂದಿನ ಸಂಖ್ಯೆಯನ್ನು ನೋಡೋಣ ಸರ್. ಮೂರನೇ ಗೋಲ್ಡ್ ನೆಕ್ಲೆಸ್ ವಿಜೇತರು. ಓಕೆ, ಸೊ ಒಂದು ನಂಬರ್ ಅನ್ನ ಪಿಕ್ ಮಾಡೋದಾದರೆ ಆ ಸಂಖ್ಯೆ ಸೀರೀಸ್ ಫ್ರಮ್ ಕೆ. ಎಸ್ ಕೆ ಸೀರೀಸ್ ನಿಂದ ಮತ್ತೊಂದು ಡಿಫ್ರೆಂಟ್ ಆಗಿರುವಂತಹ ನಂಬರ್. ಕೆ ಸೀರೀಸ್ ನಿಂದ ಬರ್ತಾ ಇರುವಂತದ್ದು 3316 3316. ಸೊ 3316 ಸೀರೀಸ್ ಫ್ರಮ್ ಕೆ. ಕೆ ಸೀರೀಸ್ ನಿಂದ ಬರ್ತಾ ಇರುವಂತಹ ಮುಂದಿನ ಸಂಖ್ಯೆ ಅಬ್ದುಲ್ ಲತೀಫ್ ಗೂಡಿನ ಬಳಿ. ಓಕೆ ಓಕೆ, ಬಂಟ್ವಾಳ ಗೂಡಿನ ಬಳಿ. ಸೊ ಕೆ ಸೀರೀಸ್ ನಿಂದ ಬರ್ತಾ ಇರುವಂತಹ ಸಂಖ್ಯೆ 3316. ಮೂರನೇ ಗೋಲ್ಡ್ ನೆಕ್ಲೆಸ್ ಅದೃಷ್ಟವಂತರು ಅಬ್ದುಲ್ ಲತೀಫ್ ಬಂಟ್ವಾಳ. ಓಕೆ ಸರ್. ಸೊ ಮುಂದಿನ ನಾಲ್ಕನೇ ಅದೃಷ್ಟವಂತರ ನೋಡೋಣ. ಶಫಲ್ ಮಾಡಿ ಬೇಕಾದ್ರೆ ಶಫಲ್ ಮಾಡ್ತಾ ತೆಗೀರಿ. ಎಸ್ ಮುಂದ್ಗಡೆ ನೋಡಿ ಶಫಲ್ ಮಾಡ್ತಾ ನಾಲ್ಕನೇ ಗೋಲ್ಡ್ ನೆಕ್ಲೆಸ್ ಯಾರ ಪಾಲಾಗ್ತದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಓಕೆ, ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಸೀರೀಸ್. ಈಗ ಇಲ್ಲಿ ತನಕವೂ ಕೂಡ ಬಂದಿರುವಂತಹ ಪ್ರತಿಯೊಂದು ವಿಜೇತರ ಸೀರೀಸ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಸೊ ಮುಂದಿನ ನಾಲ್ಕನೇ ಗೋಲ್ಡ್ ನೆಕ್ಲೆಸ್ ವಿಜೇತರು ಸೀರೀಸ್ ಫ್ರಮ್ ವಿ ಸೀರೀಸ್ ನಿಂದ 4022 4022 4022 4022. ಓಕೆ 4022 ರಮೇಶ್ ಪೂಜಾರಿ ಅವರಿಗೆ ಹೋಗ್ತಾ ಇದೆ. ನಾಲ್ಕನೇ ಅದೃಷ್ಟವಂತರು ರಮೇಶ್ ಪೂಜಾರಿ. ಸೊ ಕಂಗ್ರಾಚುಲೇಷನ್ ಸರ್. ಅಂಡ್ ಕೊನೆಯದಾಗಿ ತಮ್ಮ ಕಡೆಯಿಂದ 1 ಆಗ್ಬೇಕು ಸರ್, 5 ಆಗ್ಬೇಕು. ಓಕೆ, ಸೊ ಕೊನೆಯ 5ನೇ ಗೋಲ್ಡ್ ನೆಕ್ಲೆಸ್ ವಿಜೇತರು. ಓಕೆ, ಸೊ ಕೊನೆಯ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಚ್ ಸೀರೀಸ್ ನಿಂದ 0807 0807 0807 series from H. Okay, H series. Rekha Nayak. Okay. Rekha Nayak. Sorry, Rekha Nayak. So Mangaluru ಅವರು ಅಂತ ಅನ್ಕೊಳ್ತೀವಿ. ಎನಿವೆ ನಮ್ಮ ಕರ್ನಾಟಕದವರೇ. ಸೊ ರೇಖಾ ನಾಯಕ್ ಅವರಿಗೆ ಹೋಗ್ತಾ ಇದೆ. ಸೊ ಕಂಗ್ರಾಚುಲೇಷನ್, ಮೊದಲ 5 ಜನ ಗೋಲ್ಡ್ ನೆಕ್ಲೆಸ್ ವಿಜೇತರನ್ನ ಚೂಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಅಂಡ್ ಥ್ಯಾಂಕ್ ಯು. ಅಂಡ್ ಮುಂದಿನ ಅದೃಷ್ಟವಂತರನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಬಾರಿ ಶಫಲ್ ಮಾಡೋಣ. ಸೊ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತ ಅತಿಥಿ ಓಕೆ. ಸೊ ಮುಂದಿನ ಅದೃಷ್ಟವಂತರನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇರುವಂತವರು ದೂರದ ಮೈಸೂರಿನಿಂದ ಬಂದಿರುವಂತಹ ಮಣಿಕಂಠ ಅವರು ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಸರ್.
ಸೊ ಮುಂದಿನ 5 ಜನ ಗೋಲ್ಡ್ ನೆಕ್ಲೇಸ್ ವಿಜೇತರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿ ಓಕೆ. ಸೊ ನೇರ ಪ್ರಸಾರ ನೋಡ್ತಾ ಇರುವವರ ಗಮನಕ್ಕೆ ಇನ್ನು 10 ಜನರಿಗೆ 10 ಗ್ರಾಮ್ ಗೋಲ್ಡ್ ನೆಕ್ಲೇಸ್ ಅನ್ನ ಚೂಸ್ ಮಾಡೋದಕ್ಕೆ ಬಾಕಿ ಇದೆ. ಇದಾದ ಬಳಿಕ 10 ಜನರಿಗೆ ಐಫೋನ್ ಅನ್ನ ಗೆಲ್ಲುವಂತ ಅವಕಾಶಗಳು ಕೂಡ ಇದೆ. ಅದು ಈ ತಿಂಗಳ ಸ್ಪೆಷಲ್ ಅಡಿಷನಲ್ ಬಂಬರ್ ಡ್ರಾದಲ್ಲೂ ಕೂಡ ಸೇರ್ಪಡೆಯಾಗಿದೆ. ಸೊ ಮುಂದಿನ 6ನೇ ಗೋಲ್ಡ್ ನೆಕ್ಲೇಸ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಸೊ ಒಂದೇ ಕಾಯಿನ್ ಸರ್, ಒಂದು ಬಾರಿ ಶಫಲ್ ಮಾಡಿ, ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ, ಶಫಲ್ ಮಾಡಿ. ಮುಂದುಗಡೆ ನೋಡಿ ಸರ್, ಮುಂದುಗಡೆ ನೋಡ್ತಾ ಶಫಲ್ ಮಾಡಿ, ಮುಂದುಗಡೆ ನೋಡ್ತಾ ಶಫಲ್ ಮಾಡಿ. ಓಕೆ, ಎಸ್ ಡನ್. ಒಂದು ಬಾರಿ ಕೈ ರಿಮೂವ್ ಮಾಡಿ ಸರ್, ಯಾವುದೇ ಕಾಯಿನ್. ಓಕೆ, ತೆಗೆದ್ರೆ ಇಸ್ ಓಕೆ. ಯಾ. ಸೊ ಮೊದಲ ಸಂಖ್ಯೆ ಕೆ ಸೀರೀಸ್ ನಿಂದ ಬರ್ತಾ ಇದೆ. ಸೊ ಕೆ ಸೀರೀಸ್ ನಿಂದ ನಮ್ಮ ಮಣಿಕಂಠ ಅವರು ಚೂಸ್ ಮಾಡಿರುವಂಥದ್ದು 7150 7150. ವೇಟ್ ಸರ್, ವೇಟ್ ಒಂದು 5 ನಂಬರ್. ಕೆ ಸೀರೀಸ್ ನಿಂದ 7150. ಅಜಯ್ ಫ್ರಮ್ ಬ್ಯಾಂಗ್ಳೂರ್. ಸೊ ನಮ್ಮ ಮೈಸೂರಿನಿಂದ ಬಂದಿರುವಂತಹ ಅತಿಥಿ, ಅವರು ಚೂಸ್ ಮಾಡಿರುವಂತಹ ಮೊದಲ ವಿಜೇತರು ಫ್ರಮ್ ಬ್ಯಾಂಗ್ಳೂರು. ಸೊ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ. ಓಕೆ, ಸೊ ಮೈಸೂರಿನಿಂದ ಬ್ಯಾಂಗ್ಳೂರಿಗೆ ಒಂದು ಪ್ರಯಾಣವನ್ನು ಬೆಳೆಸಿದ್ದಾರೆ. 7150 ಸೀರೀಸ್ ಫ್ರಮ್ ಕೆ. ಸೊ 6ನೇ ಅದೃಷ್ಟವಂತರು. ಸೊ ಥ್ಯಾಂಕ್ ಯು. ಅಂಡ್ ಮುಂದಿನ 7ನೇ ಗೋಲ್ಡ್ ನೆಕ್ಲೆಸ್ ವಿಜೇತರು ಯಾರು ಅಂತ ನೋಡೋಣ. ಸೊ ಮುಂದುಗಡೆ ನೋಡ್ತಾ ಪಿಕ್ ಮಾಡಿ ಸರ್. ಫ್ರಂಟ್ ನೋಡಿ ಸರ್, ಫ್ರಂಟ್. ಕೆಳಗೆ ನೋಡುವಂತ ಬೇಡ, ಮುಂದುಗಡೆ ನೋಡಿ. ಯಾ, ಕಾಯಿನ್ಸ್ಗಳನ್ನು ಗಮನಿಸುವಂಥದ್ದು ಬೇಡ. ಯಾವ ಕಾಯಿನ್ ಸಿಗುತ್ತೆ ಅದನ್ನು ಪಿಕ್ ಮಾಡಿ. ಸೊ ಮುಂದಿನ 7ನೇ ಗೋಲ್ಡ್ ನೆಕ್ಲೆಸ್ ವಿಜೇತರು ಸೀರೀಸ್ ಫ್ರಮ್ ಎಸ್. ಎಸ್ ಸೀರೀಸ್ನಿಂದ 5661 5661 5661. ಅಲೆಕ್ಸ್ ಫ್ರಮ್ ಯಲ್ಲಾಪುರ. ಓಕೆ, ಸೊ ಯಲ್ಲಾಪುರದಿಂದ, ದೂರದ ಊರಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ರು ಕಾರ್ಯಕ್ರಮದಲ್ಲಿ. ಸೊ ಅವರಿಗೆ ಈ ಒಂದು ಅದೃಷ್ಟ ಸಿಕ್ಕಿದೆ. ಸೊ ಕಂಗ್ರಾಚುಲೇಷನ್ ಸರ್. ಸೊ ಮುಂದಿನ 7 ಆಗಿದೆ. 8ನೇ ಅದೃಷ್ಟವಂತರ ನೋಡೋಣ. ಸೊ ಅದೇ ತರ ಸರ್, ಮುಂದುಗಡೆ ನೋಡ್ತಾ ಶಫಲ್ ಮಾಡಿ. ಫ್ರಂಟ್ ನೋಡಿ ಸರ್, ಕೆಳಗಡೆ ನೋಡುವಂತ ಬೇಡ ಕಾಯಿನ್. ಓಕೆ, ಸೊ ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಕೆ. ಕೆ ಸೀರೀಸ್ನಿಂದ 2034 2034 2034 ಸೀರೀಸ್ ಫ್ರಮ್ ಕೆ. ಮನ್ಸೂರ್ ಫ್ರಮ್ ಕೆಸಿ ರೋಡ್, ನಮ್ಮ ನಿಯರ್ ತುಕ್ಕೋಟು. ಸೊ ಕೆಸಿ ರೋಡ್ ಅವರಾಗಿರುವಂತಹ ಮನ್ಸೂರ್ ಅವರಿಗೆ ಹೋಗ್ತಾ ಇದೆ. ಸೊ ಕಂಗ್ರಾಚುಲೇಷನ್ ಮನ್ಸೂರ್ ಸರ್. ಈ ಹಬ್ಬದ ಸಮಯದಲ್ಲಿ ತಮಗೋಸ್ಕರ ಸಿಗ್ತಾ ಇರುವಂತಹ ಒಂದು ಹಬ್ಬದ ಉಡುಗೊರೆ ಅಂತ ಅನ್ಕೊಳ್ಳಿ. ಈ ಬಾರಿಯ ಈದ್ ಇನ್ನಷ್ಟು ಖುಷಿಯನ್ನ ತರಲಿ ತಮ್ಮ ಮನೆಗೂ ಅಂಡ್ ಕುಟುಂಬದವರಿಗೂ ಅಂತ ಹೇಳ್ದ. ಸೊ 8 ಆಗಿದೆ. ಸೊ ಮುಂದಿನ 9ನೇ ಅದೃಷ್ಟದ ಸಂಖ್ಯೆ ನೋಡೋಣ ಸರ್. ಸೊ ಶಫಲ್ ಮಾಡ್ತಾ ಮುಂದಿನ ಸಂಖ್ಯೆಯನ್ನ ಗಮನಿಸುವಂತಹ ಸಮಯ. ಓಕೆ, 9ನೇ ಅದೃಷ್ಟವಂತರು ಸೀರೀಸ್ ಫ್ರಮ್ ವಿ. ವಿ ಸೀರೀಸ್ನಿಂದ 1515 ವಿ ಸೀರೀಸ್ನಿಂದ 1515 1515. ಮೊಹಮ್ಮದ್ ರಾಶೀದ್ ಫ್ರಮ್ ಪುತ್ತೂರು. ಸೊ ಪುತ್ತೂರಿಗೆ ಮತ್ತೊಂದು ಬಹುಮಾನದ ಕಿರೀಟ ಹೋಗ್ತಾ ಇದೆ. ಸೊ ಕಂಗ್ರಾಚುಲೇಷನ್ ಮೊಹಮ್ಮದ್ ರಾಶೀದ್. ಸೊ ಕೊನೆಯದಾಗಿ ತಮ್ಮ ಕಡೆಯಿಂದ ಒಂದು ಕಾಯಿನ್ ಪಿಕ್ ಆಗ್ಬೇಕು ಸರ್. ಸೊ ಶಫಲ್ ಮಾಡ್ತಾ ಮುಂದಿನ ಅದೃಷ್ಟದ ಸಂಖ್ಯೆಯನ್ನ ನೋಡೋಣ. ಸೊ 10ನೇ ಗೋಲ್ಡ್ ನೆಕ್ಲೇಸ್ ವಿಜೇತರು. ಓಕೆ, ಒಂದು ಕಾಯಿನ್ ಚೂಸ್ ಮಾಡೋದಾದ್ರೆ ಡಿ ಸೀರೀಸ್ ನಿಂದ ಬಂದಿರುವಂತಹ ಸಂಖ್ಯೆ ಸೀರೀಸ್ ಫ್ರಮ್ ಡಿ 2247 ಸೀರೀಸ್ ಫ್ರಮ್ ಡಿ. ಡಿ ಸೀರೀಸ್ ನಿಂದ 2247 2247 2247. ಒನ್ಸ್ ಅಗೇನ್. ಕಮ್ರೂಸ್ ಫ್ರಮ್ ಚಿತ್ರದುರ್ಗ. ಓಕೆ, ಸೊ ಚಿತ್ರದುರ್ಗದ ಊರಿಂದ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ಸೊ 10 ಜನ ಗೋಲ್ಡ್ ನೆಕ್ಲೆಸ್ ವಿಜೇತರು ಚೂಸ್ ಆಗಿದ್ದಾರೆ, ಫೈಂಡ್ ಔಟ್ ಆಗಿದ್ದಾರೆ. ಸೊ ಕೊನೆಯ 5 ಜನರ ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಸೊ ಇಲ್ಲಿ ತನಕ ಚಿತ್ರದುರ್ಗ, ಪುತ್ತೂರು, ಯಲ್ಲಾಪುರ, ಮಂಗಳೂರು ಹಾಗೆ ಎಲ್ಲ ಊರುಗಳನ್ನು ಕೂಡ ಸಂಪರ್ಕಿಸಿದೆ. ಓಕೆ, ಸೊ ಕೊನೆಯ 5 ಜನ 10 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನು ಗೆಲ್ಲುವಂತಹ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಸೊ ಚಿನ್ನದ
ರುಬಾರಿ ಆಗುವಂತಹ ಆ ಚಿನ್ನದ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಸೊ ಇದನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಮುಂದಿನ ಅತಿಥಿ ಯೂಸುಫ್ ತುಕೋಟ್, ಹೋಟೆಲ್ ಮಿನರ್ ಇದರ ಮಾಲಕರಾಗಿರುವಂತಹ ಯೂಸುಫ್ ತುಕೋಟ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ಯೂಸುಫ್ ತುಕೋಟ್ ಅವರನ್ನ. ಸೊ ಮುಂದಿನ ಕೊನೆಯ 5 ಗೋಲ್ಡ್ ನೆಕ್ಲೆಸ್ ಅನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿ ಯೂಸುಫ್ ಅವರು. ಸರ್ ನಮಸ್ತೆ. ಯಾವುದೇ ಕಾಯಿನ್ಸ್ಗಳಿಲ್ಲ. ಓಕೆ ಸರ್, ಒಂದು ಬಾರಿ ಶಫಲ್ ಮಾಡಿ ತಮ್ಮ ಕಡೆಯಿಂದ ಮಿಕ್ಸ್ ಮಾಡಿ. ಓಕೆ, ಸೊ ಮೊದಲ ಕಾಯಿನ್ ಅನ್ನು ಪಿಕ್ ಮಾಡಿದ್ದಾರೆ. ಸೊ ಮೊದಲ ಸಂಖ್ಯೆ ಸೀರೀಸ್ ಫ್ರಮ್ ವಿ ಸೀರೀಸ್ ನಿಂದ 9195 9195 9195 series from V. Amzatul from ಚಿಕ್ಕಮಗಳೂರು. ಓಕೆ, ಸೊ ಚಿಕ್ಕಮಗಳೂರಿಗೆ ಹೋಗ್ತಾ ಇದೆ ಮೊದಲ ಗೋಲ್ಡ್ ನೆಕ್ಲೆಸ್. ಸೊ ಎರಡನೇ ಅದೃಷ್ಟದ ಸಂಖ್ಯೆಯನ್ನು ನೋಡೋಣ. ಸೊ ಸೀರೀಸ್ ಫ್ರಮ್ ಕೆ ಸೀರೀಸ್ನಿಂದ 5526 5526 ಕೆ ಸೀರೀಸ್ನಿಂದ ರೈಮನ್ ಕುಂದಾಪುರ. ಓಕೆ, 5526 ಸೀರೀಸ್ ಫ್ರಮ್ ಕೆ ರೈಮನ್ ಕುಂದಾಪುರ. ಸೊ ಚಿತ್ರದುರ್ಗ, ಕುಂದಾಪುರ, ಚಿಕ್ಕಮಗಳೂರು, ಬ್ಯಾಂಗ್ಳೂರು, ಪುತ್ತೂರು, ಯಲ್ಲಾಪುರ ಎಲ್ಲ ಊರುಗಳನ್ನು ಕೂಡ ವಿಷನ್ ಇಂಡಿಯಾ ಸುತ್ತಿಕೊಂಡು ಬರ್ತಾ ಇದೆ. ಓಕೆ, ಸೊ ಮುಂದಿನ ಇನ್ನೊಂದು ಸಂಖ್ಯೆ ಸೀರೀಸ್ ಫ್ರಮ್ ಕೆ ಸೀರೀಸ್ನಿಂದ 7395 7395 7395 ಸೀರೀಸ್ ಫ್ರಮ್ ಕೆ ಲೆವಿನ್ ಸುಳ್ಯ. ಓಕೆ, ಸೊ ಲೆವಿನ್ ಸುಳ್ಯ. ಸೊ ಆಲ್ಮೋಸ್ಟ್ 13 ಜನ ಆಗಿದೆ, ಕೊನೆ 2 ಜನ ಪೆಂಡಿಂಗ್ ಉಳಿದಿರುವಂಥದ್ದು. ಸೊ ಮುಂದಿನ ಸಂಖ್ಯೆಯನ್ನ ನೋಡೋದಾದ್ರೆ ಸೀರೀಸ್ ಫ್ರಮ್ ಎಂ ಸೀರೀಸ್ನಿಂದ 8940 8940 ಸೀರೀಸ್ ಎಂ ಸೀರೀಸ್ನಿಂದ 8940 8940 ಮಹದೇವಪ್ಪ ಬಿಹಾರ್, ಸಾರಿ ಮುದ್ದೆ ಬಿಹಾರ್. ಓಕೆ, ಸೊ ಮಹದೇವಪ್ಪ ಅವರಿಗೆ ಹೋಗ್ತಾ ಇದೆ. ಸೊ 14ನೇ ಅದೃಷ್ಟದ ಸಂಖ್ಯೆ. ಸರ್ ಕೊನೆಯದಾಗಿ ಇನ್ನೊಂದಿದೆ. ಇಲ್ಲ ಇನ್ನು ಕೊನೆಯದಾಗಿ ಒಂದು. ಸೊ ಕೊನೆಯ ಅದೃಷ್ಟದ ಸಂಖ್ಯೆ ಸೊ ಯೂಸುಫ್ ಅವರು ನೀಡ್ತಾ ಇರುವಂತಹ ಅದೃಷ್ಟದ ಕೊನೆಯ ಗೋಲ್ಡ್ ನೆಕ್ಲೆಸ್ ವಿಜೇತರು ಸೀರೀಸ್ ಫ್ರಮ್ ಕೆ ಸೀರೀಸ್ನಿಂದ 8115 8115 ಸೀರೀಸ್ ಫ್ರಮ್ ಕೆ. ಉನೈಸ್ ಉನಡ್ಕ. ಓಕೆ, ಸೊ ಉನೈಸ್ ಫ್ರಮ್ ಉನಡ್ಕ. ಸೊ 15 ಜನ ಗೋಲ್ಡ್ ನೆಕ್ಲೆಸ್ ವಿಜೇತರಾಗಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಥ್ಯಾಂಕ್ ಯು. ಅಂಡ್ 15 ಜನ ಈಗ ಆಲ್ರೆಡಿ ಗೋಲ್ಡ್ ನೆಕ್ಲೆಸ್ ಅನ್ನು ವಿಜೇತರಾಗಿದ್ದಾರೆ. ಇನ್ನು 10 ಜನರಿಗೆ ಅಡಿಷನಲ್ ಆಗಿ ಐಫೋನ್ ಅನ್ನು ಗೆಲ್ಲುವಂತ ಅವಕಾಶ ಇದೆ. ಸೊ ಕೊನೆಯ 10 ಜನ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡೋಣ. ಸೊ ಯಾರು ಕೂಡ ನಿರಾಶೆ ಆಗುವಂಥದ್ದು ಬೇಡ, ನಮಗೆ ಮನೆ ಅಥವಾ ಗೋಲ್ಡ್ ನೆಕ್ಲೆಸ್ ಅಥವಾ ಗೋಲ್ಡ್ ರಿಂಗ್ ಸಿಗ್ಲಿಲ್ಲ ಅಂತ ಹೇಳಿ. ಸೊ ತಮಗೋಸ್ಕರ ವಿಷನ್ ಇಂಡಿಯಾ ಸೀಸನ್ 2 ಈ ಬಾರಿ ಹಬ್ಬದ ಪ್ರಯುಕ್ತವಾಗಿ, ಸೊ ಯುಗಾದಿ ಹಬ್ಬವೂ ಕೂಡ ಬರ್ತಾ ಇದೆ ಅಂಡ್ ಈದ್ ಹಬ್ಬನೂ ಕೂಡ ಬರ್ತಾ ಇದೆ. ಸೊ ಈ ಹಬ್ಬದ ಪ್ರಯುಕ್ತವಾಗಿ ವಿಷನ್ ಇಂಡಿಯಾ ಸೀಸನ್ 2 ವತಿಯಿಂದ ಸೊ ಬಂಬರ್ ಪ್ರೈಸ್ ನ ಜೊತೆಯಾಗಿ 10 ಅಡಿಷನಲ್ ಐಫೋನ್ಗಳನ್ನ ಹೆಚ್ಚುವರಿಯಾಗಿ ನೀಡ್ತಾ ಇದ್ದೀವಿ, ಅಡಿಷನಲ್ ಡ್ರಾ ಅಂತ ಹೇಳಿ ಪರಿಗಣಿಸಿ. ಸೊ ಹಾಗಾಗಿ ತಮಗೋಸ್ಕರ ಪ್ರತಿ ಬಾರಿಯೂ ಕೂಡ ಸರ್ಪ್ರೈಸ್ ಅನ್ನ ನೀಡ್ತಾ ಇರುವಂತಹ ಒನ್ ಆಫ್ ದ ಬೆಸ್ಟ್ ಸಂಸ್ಥೆ ಅಂತ ಹೇಳಿದ್ರೆ ಅದು ವಿಷನ್ ಇಂಡಿಯಾ. ಸೊ ಅದಕ್ಕೋಸ್ಕರ ತಮ್ಮ ಪೇಮೆಂಟ್ ಗಳನ್ನ ಪ್ರತಿ ತಿಂಗಳು ಕೂಡ ಆದಷ್ಟು ಬೇಗನೆ ಪೇಮೆಂಟ್ ಅನ್ನು ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಅದೃಷ್ಟದ ಪರೀಕ್ಷೆಯಲ್ಲಿ ಅಂಡ್ ಅಡಿಷನಲ್ ಡ್ರಾದಲ್ಲೂ ಕೂಡ ಭಾಗವಹಿಸಿ ಅಂತ ಹೇಳಿದ. ಸೊ ಮುಂದಿನ 10 ಐಫೋನ್ ವಿಜೇತರು, ಕೊನೆಯ 10 ಐಫೋನ್ ವಿಜೇತರು ಯಾರು ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಸೊ ಪ್ರತಿಯೊಬ್ಬರಿಗೂ ಕೂಡ ಮೊಬೈಲ್ ಫೋನ್ಗಳು ಅನ್ನುವಂಥದ್ದು ಈಗ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಜೀವನದಲ್ಲಿ ಅದೇ ಪ್ರಮುಖ ಅಜೆಂಡಾ ಆಗಿ ಹೋಗಿದೆ. ಸೊ ಹಾಗಾಗಿ ಅದರಲ್ಲೂ ಕೂಡ ಎಲ್ಲ ಮೊಬೈಲ್ಗಳ ಸರಮಾಲೆಯಲ್ಲಿ ಐಫೋನ್ ಒಂದು ಕಿಂಗ್ ಆಗಿ ಕಾಣಿಸಿಕೊಳ್ತಾ ಇರುವಂಥದ್ದು. ನೋಡೋಣ ಆ ಐಫೋನ್ ಅನ್ನು ಗೆಲ್ಲುವಂತ ಓಕೆ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಬರ್ತಾ ಇರುವಂತಹ ಮೊದಲ ಅತಿಥಿ ಆಶಾ ಫ್ರಮ್ ಮೈಸೂರು. ಸೊ ಆಶಾ ಅವರು ಬರ್ತಾ ಇದ್ದಾರೆ. ಸೊ ಮುಂದಿನ ಅದೃಷ್ಟದ ಸಂಖ್ಯೆಯನ್ನು ಚೂಸ್ ಮಾಡೋದಕ್ಕೆ
ಓಕೆ ಎಸ್ ಬನ್ನಿ ಮೇಡಮ್. ಓಕೆ ಸೊ ಮೇಡಮ್ ಒಂದು ಬಾರಿ ತಮ್ಮ ಕೈಯನ್ನ ತೋರಿಸಿ, ಎರಡು ಕೈ ಕೂಡ ಯಾವುದೇ ಕಾಯಿನ್ಸ್ ಇಲ್ಲ ಅನ್ನುವಂಥದ್ದನ್ನ ಜಸ್ಟ್ ಒಂದು ಸ್ಟೆಪ್ ಫಾರ್ವರ್ಡ್ ಬನ್ನಬೇಕಾದ್ರೆ ಒಂದು ಕಾಲು ಮುಂದ್ಗಡೆ ಇದೆ. ಯಾ ಜಸ್ಟ್ ಶಫಲ್ ಮಾಡಿ ಮೇಡಮ್, ಮಿಕ್ಸ್ ಮಾಡಿ ಮುಂದ್ಗಡೆ ನೋಡಿ ಮೇಡಮ್, ಫ್ರಂಟ್ ನೋಡಿ, ಜಸ್ಟ್ ಶಫಲ್ ಮಾಡಿ ಬೇಕಾದ್ರೆ ನಿಮ್ಗೆ ಬೇಕಾದ್ರೆ. ಓಕೆ ಓಕೆ ಎಸ್, ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ. ಓಕೆ ಓಕೆ ಒಂದು ಸ್ಟೆಪ್ ಬನ್ನಿ, ಎರಡು ಕೈಗಳನ್ನ ತೋರಿಸಿ. ಸೊ ಮುಂದ್ಗಡೆ ಕ್ಯಾಮೆರಾ ನೋಡ್ತಾ ಯಾವುದಾದ್ರೂ ಒಂದು ಕಾಯಿನ್ ಅನ್ನು ಪಿಕ್ ಮಾಡಿ. ಮುಂದ್ಗಡೆ ಕ್ಯಾಮೆರಾ ನೋಡಿ, ಜಸ್ಟ್ ಒಂದು ಕೈಯನ್ನ ಕೆಳಗಿಟ್ಟು ಮುಂದ್ಗಡೆ ನೋಡಿ ಮೇಡಮ್, ಮುಂದ್ಗಡೆ ನೋಡ್ತಾ ಯಾವುದಾದ್ರೂ ಒಂದು ಕಾಯಿನ್. ಓಕೆ ಓಕೆ, ನಮ್ಮ ಆಶಾ ಅವರು ಚೂಸ್ ಮಾಡಿರುವಂತಹ ಮೊದಲ ಸಂಖ್ಯೆ ಎಂ ಸೀರೀಸ್ನಿಂದ ಮೊದಲ ಐಫೋನ್ ಗೆಲ್ತಾ ಇರುವಂತಹ ಆ ಲಕ್ಕಿ ಪರ್ಸನ್ ಎಂ ಸೀರೀಸ್ನಿಂದ 7685 7685 7685 ಸೀರೀಸ್ ಫ್ರಮ್ ಎಂ ಸೀರೀಸ್ನಿಂದ 7685 ಶಿವಾನಿ ಶೆಟ್ಟಿ ಅವರಿಗೆ ಹೋಗ್ತಾ ಇದೆ ಮೊದಲ ಐಫೋನ್. ಶಿವಾನಿ ಶೆಟ್ಟಿ ಸೊ ಮೊದಲ ಐಫೋನ್ ವಿಜೇತರು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ ಆಕ್ಚುಲಿ. ಓಕೆ ಸೊ ಅದೇ ತರ ಮೇಡಮ್ ಇನ್ನೊಂದು 4 ಕಾಯಿನ್ಗಳನ್ನು ಪಿಕ್ ಮಾಡಿ. ಈಗ ಒಂದು ಕಾಯಿನ್ ಯಾವುದಾದ್ರು ಮುಂದ್ಗಡೆ ನೋಡಿ ಮೇಡಮ್, ಕೆಳಗಡೆ ನೋಡುವಂಥದ್ದು ಬೇಡ, ಮುಂದ್ಗಡೆ ನೋಡ್ತಾ ಕಾಯಿನ್ ಪಿಕ್ ಮಾಡಿ. ಓಕೆ ಯಾವುದಾದ್ರು ಒಂದು ಕಾಯಿನ್ ಪಿಕ್ ಮಾಡಿ. ಓಕೆ ಸೊ ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಎಚ್ ಸೀರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ 3468 3468 ಸೀರೀಸ್ ಫ್ರಮ್ ಎಚ್ ಸೀರೀಸ್ನಿಂದ ಮಂಜುನಾಥ್ ಫ್ರಮ್ ಮಣಿಪಾಲ್. ಸೊ ನಮ್ಮ ನೆರೆ ಜಿಲ್ಲೆ. ಸೊ ಮಣಿಪಾಲದವರು 3468 ಸೀರೀಸ್ ಫ್ರಮ್ ಎಚ್, ಮಂಜುನಾಥ್ ಮಣಿಪಾಲ್. ಸೊ ಮುಂದಿನ ಸಂಖ್ಯೆಯನ್ನು ನೋಡೋಣ ಮೇಡಮ್. ಸೊ ಮೂರನೇ ಅದೃಷ್ಟದ ಸಂಖ್ಯೆ ಓಕೆ ಕೆ ಸೀರೀಸ್ನಿಂದ ಬರ್ತಾ ಇರುವಂತಹ ಸಂಖ್ಯೆ, ಮುಂದಿನ ಅದೃಷ್ಟದ ಸಂಖ್ಯೆ ಕೆ ಸೀರೀಸ್ನಿಂದ 8242 8242 ಸೀರೀಸ್ ಫ್ರಮ್ ಕೆ 8242 ಸಂಶುದ್ದೀನ್ ಫ್ರಮ್ ಬಡಕಬೈಲು. ಸೊ ಮುಂದಿನ ಅದೃಷ್ಟವಂತರು ಕೆ ಸೀರೀಸ್ನಿಂದ 8242 ಸಂಶುದ್ದೀನ್ ಅವರಿಗೆ ಥ್ಯಾಂಕ್ ಯು. ಅಂಡ್ ಶಫಲ್ ಮಾಡ್ತಾ ಅದೇ ತರ ಮುಂದಿನ ಇನ್ನೊಂದು ನಂಬರ್ ಅನ್ನು ಚೂಸ್ ಮಾಡಿ ಮೇಡಮ್. ಓಕೆ ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ವಿ ಸೀರೀಸ್ನಿಂದ ಬರ್ತಾ ಇರುವಂತಹ ಮುಂದಿನ ಅದೃಷ್ಟದ ಸಂಖ್ಯೆ. ಇವತ್ತಿನ ಈ ತಿಂಗಳ ಡ್ರಾ ಹೋಗಿದೆ. ಸೊ ಹಾಗಾಗಿ ಕರ್ನಾಟಕದಾದ್ಯಂತ ಹಲವು ಜಿಲ್ಲೆಗಳಿಂದಲೂ ಕೂಡ ನಮ್ಮ ಜೊತೆ ಸದಸ್ಯತನವನ್ನು ಪಡ್ಕೊಂಡಿದ್ದಾರೆ ಜನರು. ಸೊ ಆ ಎಲ್ಲರಿಗೂ ಕೂಡ ಬಹುಮಾನಗಳು ರೀಚ್ ಆಗಿದೆ. ಸೊ ಖುಷಿ ಇದೆ. ಪ್ರತಿ ತಿಂಗಳು ಕೂಡ ಒಂದು ಭರವಸೆಯನ್ನು, ಒಂದು ನಂಬಿಕೆಯನ್ನ ಇರಿಸಿ, ಸಂಸ್ಥೆಯ ಮೇಲೆ ನಂಬಿಕೆಯನ್ನು ಇರಿಸಿ ಪ್ರತಿ ತಿಂಗಳು ಕೂಡ ತಾವು ಪೇಮೆಂಟ್ ಅನ್ನು ಮಾಡ್ತಾ ಇದ್ದೀರಾ. ಸೊ ತಮ್ಮ ನಂಬಿಕೆಯ ಮೇರೆಗೆ ಈ ಬಾರಿಯೂ ಕೂಡ ತಮಗೆ ಬಹುಮಾನವನ್ನು ಸಿಗುವಂತಹ ಅವಕಾಶಗಳು ಸಿಕ್ಕಿದೆ. ಸೊ ಇದೇ ರೀತಿಯಾಗಿ ಮುಂದಿನ ತಿಂಗಳು ಕೂಡ ಮತ್ತೊಮ್ಮೆ ಭೇಟಿಯಾಗೋಣ. ಸೊ ಮುಂದಿನ ತಿಂಗಳು ಕೊನೆಯದಾಗಿ ಹೇಳೋದಾದ್ರೆ